ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಅಂದದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿಗನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಬಲ ಕುಮಿಪತಿ ಜನ್ನ. ಕುಮಾರ ವ್ಯಾಸನ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. Now I kindly request President of Rotary Club, Derlakatte, Rotarian Sita Lakshmi, to address the gathering. ಆಡ ಒಂದು ಪೋಪನಿ ಪನ್ಪೇರು ಸೋಣ ಪಂಡ ಬಲ್ತೊಂದು ಪೋಪನಿಂದು ಪನ್ಪಿನೇನಿ ಯಾನಕೇಂದೆ. ದುಮ್ಮದ ಕಾಲೋಡು ಆಟಿ ಬರ್ನಾಗ ದಾಲ ಕಂಡದ ಬೇಲೆ ಪುರ ಉಪ್ಪುಜಿ ಅಪ್ಪಗ ಈ ಪೆಲೆತ್ತರನೆ ಬೇಯ್ಪಾದ ಸಾಂತಾಣಿ ಮಲ್ತ ತಿನ್ನೊಂದಿತ್ತೇರು. ಪೆಲಕಾಯ್ದ ಹಪ್ಪಳ, ಪತ್ರೋಡೆ, ಬುಕ್ಕ ತೇಟ್ಲ, ಬುಕ್ಕ ಪದೇಂಜಿ ಮುಂಗೆ ವರ್ಪಾದ ಐತ ಕಜಿಪು, ಇಂಚ ಪುರ ಬೇತೆ ಬೇತೆ ವಿಧತ್ತ ಮಲ್ತದ ತಿನ್ನೊಂದು ಇತ್ತೇರು. ಅಂಡ ಇತ್ತೆ ಪೂರವು ಮಾಯ ಆತಂಡ. ಐನು ಪಿರ ಅವೇ ಆಟಿ ಪಂಡ ಎದ್ದಾದ ಆಟಿ ದಾದ ಮಾದ ಮಲ್ತೊಂದಿತ್ತೇರು. ದುಂಬುದಗಲು ಪನ್ಪಿನ ವಿಚಾರನು ಜನಕ್ಳಿಗೆ ಇತ್ತ ಜನರೇಷನ್ಗೆ ತೆರೆಯಡು ಪನ್ಪಿನ ಉದ್ದೇಶದ್ದು ಇತ್ತೆ ಪೂರ ಆಟಿಡೊಂಜಿ ದಿನನು ನಡಪ ಒಂದುಲ್ಲೇರು. ಅಂತಾರೆ ನಮ್ಮ ರೋಟ್ರಿ ಕ್ಲಬ್ಲ ದೇರ್ಲಕಟ್ಟೆ ಇಂದುಲ ನಮ್ಮಲ್ಲ ಮಲ್ತೊಂದು ಬೈದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ರವೀಂದ್ರ ಶೆಟ್ಟಿ, ನಮ್ಮ ಅಲೆಮಾರಿ ಜನಾಂಗದ ನಿಗಮದ ಮಾಜಿ ಅಧ್ಯಕ್ಷರು ಅಂತ ಅವರೇ ಹೇಳಿದರು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ 24-25ನೇ ಇಸವಿಗೆ ಆಯ್ಕೆಗೊಂಡಂತಹ ಡಿಸ್ಟ್ರಿಕ್ಟ್ ಗವರ್ನರ್ ನಮ್ಮ ವಿಕ್ರಮ್ ದತ್ತ ಸರ್ ಅವರು ಬಹಳ ನನಗೆ ಪ್ರತಿಯೊಂದು ವಿಷಯದಲ್ಲಿ ಅವರು ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು, ನಿಷ್ಠೆಯಿಂದಲೇ ಪೋಪೆನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ ಎಂಬ ಮಾತನ್ನು ಅವರು ಉಳಿಸಿಕೊಂಡಿದ್ದಾರೆ. ನನಗೆ ಹೇಳಿದ್ದಾರೆ ನೀವು ಆಗಿ ಅಧ್ಯಕ್ಷರು, ಆದರೆ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ ಪ್ರಕಾರ ನಾನು ಬಹುಶಃ ಇವತ್ತೊಂದು 5-6 ಸಲ ಫೋನ್ ಮಾಡಿರ್ಬೋದು ಅವರಿಗೆ. ಒಂದು ಕಾರ್ಯಕ್ರಮ ಇತ್ತು, ರೇಡಿಯೋ ಕಾರ್ಯಕ್ರಮ, ರೋಟ್ರಿ ಕ್ಲಬ್ ದೇರ್ಲಕಟ್ಟೆ, ಈ ಬಗ್ಗೆ ನೀವೊಂದು ಏನಾದರೂ ಕಾರ್ಯಕ್ರಮ ಕೊಡಬೇಕು ಅಂತ ಎಲ್ಲ ಅವರೇ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಹೊರಟು ರೆಡಿ ಆಗುವಾಗ ಫೋನ್ ಬಂತು, ಇವತ್ತು ಭಾಳ ಬ್ಯುಸಿ ಇದೆ, ನೀವು ಫ್ರೈಡೇ ಬನ್ನಿ ಅಂತೇಳಿ, ಶುಕ್ರವಾರ. ಹಾಗೆಯೇ ಅವರಿಗೆ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ.
ಹಾಗೆ ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಅಂದದ ಒಂದು ಯೂನಿಫಾರ್ಮ್ ಧರಿಸಿ ಬಂದಂತಹ ಇದು ನಮ್ಮ ಭಾರತೀಯ ತುಳುನಾಡಿನ ಸಂಸ್ಕೃತಿ. ಇದು ಏನು ಡ್ರೆಸ್ ಇದೆ, ಡ್ರೆಸ್ ಕೋಡು ನಮ್ಮ ಬ್ರದರ್ಸ್, ಇದು ಅಣ್ಣಂದಿರೋದು. ಹಾಗೆ ಅಕ್ಕಂದಿರೋದು ಯಾವ ಸೀರೆನೂ ಆಗ್ತದೆ. ಆದರೆ ಈಗ ಬಹುಶಃ ಅಣ್ಣಂದಿರು ಮೊದಲೆಲ್ಲ ಲುಂಗಿ ಪಂಚೆ ಉಡ್ತಿದ್ರು, ವೇಷ್ಟಿ ಉಡ್ತಿದ್ರು, ಶರ್ಟನ್ನು ಹಾಕಿ ಒಂದು ಶಾಲು. ನನಗೆ ಯಾವಾಗಲೂ ಗಿರಿ ಶಾಲು ಅವರ ನೆನಪಾಗ್ತದೆ ಆ ಶಾಲು ಹಾಕುವಾಗ. ನಮ್ಮ ಹಳ್ಳಿಯಲ್ಲೆಲ್ಲ ಒಂದು ಶಾಲು ಹಾಕಿಕೊಂಡು ಬರೋದು ಅಂತ ಉಂಟು. ಮತ್ತು ಕೋಪ ಬಂದರೆ ಆ ಶಾಲನ್ನು ಪಡಕ್ಕ ಬಡಿಯೋದು, ಅದು ಬಹಳ ಒಂದು ಥರದ ಖುಷಿ ಅದು. ಅಂದರೆ ಕೋಪವನ್ನು ತೋರಿಸುವುದು ಶಾಲಿನಲ್ಲಿ, ಪರವಾಗಿಲ್ಲ. ಹಾಗೆಯೇ ಬಹಳ ಪ್ರೀತಿಯಿಂದ ಬಂದಂತಹ ಎಲ್ಲ ನನ್ನ ರೋಟರಿ ಸದಸ್ಯರಿಗೆ, ಮಿತ್ರರಿಗೆ, ಎಲ್ಲರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಬ್ರು ಕೂಡ ನೂತನ್ನವರು ಈ ಬಹುಶಃ ಇವತ್ತು ಹೊಸದಾಗಿ ಬಂದಿದ್ದಾರೆ, ಮೊನ್ನೆ ಕೂಡ ಬಂದಿದ್ದಾರೆ. ಎಲ್ಲರಿಗೆ ಕೂಡ ನಿಮ್ಮೆಲ್ಲ ಮನೆಯ ಕೆಲಸಗಳನ್ನು ಬದಿಗೊತ್ತಿ ಬಂದಿದ್ದೀರಾ, ಪ್ರೀತಿಯಿಂದ ಬಂದಿದ್ದೀರಾ. ಹೀಗೇ ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಒಂದು ನಮ್ಮ ಈ ಕ್ಲಬ್ಬಿನ ಒಂದು ಏನು ಮೀಟಿಂಗ್ ಇದೆ ಅದನ್ನು ನಾವು ಚೆನ್ನಾಗಿ ನಡೆಸಿಕೊಡುವ ಅಂತ ಕೇಳುತ್ತಾ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಹುಶಃ ಮಾಧ್ಯಮದವರು ಅಂತ ಕಾಣ್ತದೆ, ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಖಾಲಿ ಸಭೆ ಮುಗಿದು ಹೋದರೆ ಸಾಲದು, ಹೊಟ್ಟೆ ಕೂಡ ತುಂಬಬೇಕಲ್ಲ. ಹಾಗೆ ಅದಕ್ಕೆ ಕೂಡ ಅಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಫಾಲೋವಿಂಗ್ ಪ್ರೋಗ್ರಾಮ್ ಕಂಡಕ್ಟೆಡ್ ಡ್ಯೂರಿಂಗ್ ರಾಟರಿ ಇಯರ್ 22-23. Free pets and sets at Balabhavana, Mangalore, 21st February 2022. Pets and sets at Mysore, 8, 9, 10 April 22. First board meeting at Sita Lakshmi Residence, 26th June 22. Club assembly by AG at Eden Club, Mangalore, 28th June 22. Distribution of bags at Malar School, 40 bags. Sponsor Sita Lakshmi, 2nd July 22. Rotarian Vikram sir, Rotarian JP Rai, Rotarian Lata attended DG installation on 3rd July at Benjan Padav. Regular meeting at JP Rai Residence, 4th July 22. Installation at Vidyaratna English Medium School, Ralkata. Installation officer Dr. Devadas Rai, chief guest Vishweshwari Akka. 8th meritorious students felicitated. New member Nutan inducted. Club bulletin released. Dr. Devadas Rai and Vishweshwari Akka felicitated. Rotary quiz conducted at Eden Club, Mangalore. Kushi and Laksha bagged 4th place. Under Vanashri sapling planted at Ullalbail, Nagabana, 25th July 22nd. Meeting with RCC held at Ullalbail on 24th July 22nd. Zonal review meeting conducted on 23rd July 22nd at Hotel Moti Mahal. SCRI rupees 20,000 paid. District dues rules 11,550 paid. Magazine dues rules 7,608 paid. All the projects uploaded at Rotary India. Monthly report updated. Following members registered for conference: Vikram, Lata, Vani, Sita Lakshmi, JP Rai, K.R. Shetty, P.D. Shetty, Sujata, Ravi Shankar, Anita Ravi Shankar, Dr. Ananthan, Sangeeta Ananthan, total 12 members. For membership seminar, following members registered: Vikram, Sita Lakshmi. Board cum business meet conducted at Rupa Shetty Residence. Rupa Shetty felicitated
plan for the August month discussed. Thank you. ರೋಟರಿ ಕ್ಲಬ್ ದೇರ್ಲಕಟ್ಟೆ ನೆತ್ತ ಸಹಯೋಗಗಳು ನಮ್ಮ ಪ್ರತಿ ವರ್ಷ ಆಟಿದ ಕೂಟದ ಕಾರ್ಯಕ್ರಮ ಆಯೋಜನೆ ಮಲ್ಪುವ ಯಾಪಲ ನಮ್ಮ ರೋಟರಿಡ್ ಇಂಗ್ಲೀಷ್ಡ್ ಕನ್ನಡಡ್ ಮಾತ್ರ ನಾವು ಪಾತಿರ್ನಿ ವಿಶೇಷವಾದ ಈ ಒಂಜಿ ಕಾರ್ಯಕ್ರಮ ಪ್ರತಿ ವರ್ಷ ತುಳುಟು ಮನ್ತೊಂದು ಬೈದ ಅಂಚ ಇನ್ನಿಲ ನಾವು ಮಾತಿರಲ್ಲ ಮುಲ್ಪ ಸೇರೊಂದು ಭಾಳ ಮುಖ್ಯವಾದ ನಮ್ಮ ಈ ರೋಟರಿ ಕ್ಲಬ್ದ ಗುರುಕಾರ್ತಿ ಎಂಕಲ್ನ ಮಾತೇನಲ್ಲ ಮಾರ್ಗದರ್ಶಕರಾದ ಈ ಒಂಜಿ ರೋಟ್ರಿನ ಬಾರಿ ಎಡ್ಡೆ ಕ್ಲಬ್ಬನ್ನು ಬಾರಿ ಎಡ್ಡೆ ರೀತಿಡ್ ನಡಪ ಒಂದು ಬರೊಂದು ಪುಣಂಚಿನ ನಮ್ಮ ಕ್ಲಬ್ದ ಗುರುಕಾರ್ತಿ ಆಯ್ನಂಚಿನ ನಿವೃತ್ತ ಟೀಚರ್ಲ ಆದಿ ಪುಣಂಚಿನ ರೊಟೇರಿಯನ್ ಸೀತಾಲಕ್ಷ್ಮಿ ನಮ್ಮೊಟ್ಟಿಗೆ ಈ ಸಭೆತ ಗುರುಕಾರ್ಮಿಕ ಜೊಂದುಲ್ಲೇರು ಅಂಚೆನೆ ನಮ್ಮ ಅಧ್ಯಕ್ಷರಿಗೆ ತಕ್ಕದೈನ ಒಂಜಿ ಕಾರ್ಯ ಅಂತಿರಲ್ಲ ನಮ್ಮ ವಾಣಿ ಲೋಕಯ್ಯ ನಮ್ಮೊಟ್ಟಿಗೆ ಉಳ್ಳೇರು ಅಂಚೆನೆ ಎಂಕ್ಲ ಇಡೀ ನಮ್ಮ ರೋಟರಿ ಕ್ಲಬ್ದ ಒಂಜಿ ರುವಾರಿಂದ ಬರೋಳಿ ಮಾತ ಕೆಲಸಲ್ನ ಮಂತೊಂದು ಈತು ಜನ ಆಯ್ತ ಬೇತೆ ಜವಾಬ್ದಾರಿಗೆ ಎತ್ತನಕಲ್ನ ಇತ್ತನಲ್ಲ ಹೆಚ್ಚ ಮುತುವರ್ಜಿ ವಹಿಸೊಂದು ರೋಟ್ರಿನೇ ಒಂದು ಎಡ್ಡೆ ರೀತಿ ಈ ಕ್ಲಬ್ಗೆ ಪುದರ್ ಬರ್ರೆ ಕಾರಣಕರ್ತೆರ ನಂಚಿನ ನಮ್ಮ ವಿಕ್ರಮ್ ದತ್ತ ನನ್ನ ಒಂತೆ ವರ್ಷಡಾರೆ ನಮ್ಮ ಒಂಜಿ 2 ವರ್ಷ ನಮ್ಮ ರೋಟರಿ ಜಿಲ್ಲೆದ ಒಂಜಿ ಜಿಲ್ಲಾ ಗವರ್ನರ್ ಆದಲ ಬರೀರಿ ನಮ್ಮ ರೋಟರಿ ಕ್ಲಬ್ ಒಂಜಿ ಮಲ್ಲ ಪೆರ್ಮೆದ ವಿಚಾರ ದಯಂದು ಬಂಡ ಈ ಒಂಜಿ ಎಲ್ಲಿಯ ಕ್ಲಬ್ ಇನಿ ಈತು ಮಲ್ಲ ಒಂಜಿ ಸ್ಥಾನಕ್ಕೆ ಬರಡುಂದ ಅಂಡ ಬಹಳ ಮುಖ್ಯವಾದ ನೆಕ್ ದುಂಬು ಈ ರೋಟ್ರಿದ ಏರ್ ಮಾತ ಗುರುಕಾರ್ಯದ ಜೊತೆ ಕ್ಲಬ್ದ ಏರ್ ಮಾತ ಗುರಿಕಾರನ ಕ್ಲಾಜಿತ್ತೇರು ಅದನ್ನ ಆಯ್ತ ಪದಾಧಿಕಾರನ ಕ್ಲಾಜಿತ್ತೇರು ಮಾತೇನಲ್ಲ ಒಟ್ಟು ನಮ್ಮ ಒಂಜಿ ಫ್ಯಾಮಿಲಿ ಯಾಪಲ ನಮ್ಮ ಮುಲ್ಪ ಒಂಜಿ ಫ್ಯಾಮಿಲಿ ಗೆಟ್ ಟುಗೆದರ್ ಪಂದ್ ಇಂಗ್ಲೀಷ್ ಪನ್ಪ ನಮ್ಮ ಕುಟುಂಬದ ಸದಸ್ಯರು ಮಾತ್ರ ಸೇರೊಂದು ಈ ಒಂಜಿ ಕಾರ್ಯಕ್ರಮ ಮಲ್ಪುನ ಒಂಜಿ ನಮ್ಮ ಸಂಪ್ರದಾಯ ಮಂತೊಂದುಲ್ಲ ಇನಿ ಆ ರೀತಿದ ಕಾರ್ಯಕ್ರಮ ಬಾರಿ ಶೋಕುಡು ಮಾತಿರ್ಲ ನಮ್ಮ ಇಂಗ್ಲೀಷ್ ಟ್ರೆಡಿಷನಲ್ ಡ್ರೆಸ್ ಎಂದು ಪನ್ಪೇರು ಪಂಡ ನಮ್ಮ ಸಾಂಪ್ರದಾಯಿಕ ಉಡುಗೆ ಪ್ರತಿ ವರ್ಷ ಒಂಜಿ ಕಲ್ಪನೆ ಒಂದು ನಮ್ಮ ಬಹಳ ಮುಖ್ಯವಾದ ನಮ್ಮ ಸಂಸ್ಕೃತಿ ಈ ಭಾಗದ ತುಳುನಾಡದ ಆಚಾರ ವಿಚಾರ ಮಾತ ಒರಿಯೋಡು ನಾಂಡ ಈ ರೀತಿದ ಸಂಘ ಸಂಸ್ಥೆಲು ನೀನು ಆಚರಣೆ ಮಂಚದಾನ ಖಂಡಿತವಾದಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಐತ್ಲ ಬಹಳ ವಿಶೇಷವಾದ ನಮ್ಮ ಈ ಒಂದು ಪುಣ್ಯ ಭೂಮಿ ತುಳುನಾಡುಲ್ಲ ಮುಲ್ಪದ ಆಚಾರ ವಿಚಾರಣೆ ಬಹಳ ವಿಶೇಷ ಆತ್ ಪ್ರಾಮುಖ್ಯಲಾದುಂಡು ಇನಿ ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕೃತಿಯನ್ನು ಎಂಚ ತೆರೆಪೋಡು ಒಂದು ಪಂಡ ಈ ರೀತಿದ ಕಾರ್ಯಕ್ರಮದ ಮೂಲಕ ಇನಿ ಕೆಲವು ಜೋಕುಲು ನಮ್ಮೊಟ್ಟಿಗೆ ಬೈತದೆ ಆಯ ಪಣ್ಣಗಂದು ಒಂದು ಎಲ್ಲಿಯ ಒಂದು ಕುಟುಂಬದ ಒಂದು ಸಂಸಾರ ಇತ್ತಿಲಕ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇನಿ ಮಸ್ತ್ ಕ್ಲಬ್ ಇತ್ತನಲ್ಲ ನಮ್ಮ ಇಂಗ್ಲೀಷ್ ಉಚ್ಚಾರ ಅನ್ಬೋದು ಆಯ್ದ ಮನಾಗ ರೋಟರಿ ಕ್ಲಬ್ ಒಂದು ನೀನಿ ಬೇತೆ ಕ್ಲಬ್ ಬೋಡೈನಾಥ ಸದಸ್ಯರು ಇತ್ತನ ನಮ್ಮ ಒಂಜಿ 20-23 ಜನ ಕ್ಲಬ್ದ ಸದಸ್ಯರು ಸೇರೊಂದು ಅಕ್ಲ ಇಲ್ಲದಕ್ಕೂ ಕೂಡುಗಟ್ಟು ಬಂತೊಂದು ಒಟ್ಟು ಈ ಕಾರ್ಯಕ್ರಮ ಆಟಿದ ಈ ಒಂಜಿ ಸಂದರ್ಭ ಆಟಿಂದ ಪನ್ನಗ ಐತ ಬಗ್ಗೆ ವಿಶೇಷವಾದ ಪಾತ್ರ ರೆಂಕದಲ್ಲ ಆಯ್ತ ಆತ ಮಾಹಿತಿ ಇಜ್ಜಿ ಆಂಡಲ ಆಟಿಂದ ಪನ್ನಗ ಭಾರಿ ಕಷ್ಟದ ದಿನ ಅಂದ್ರೆ ನಮ್ಮ ಹಿರಿಯಕ್ಕಲು ಪನೊಂತೀರು ಇನಿ ಆಟಿಡು ಇನಿ ಚೀರಿ ಕಟ್ಟದ ಬರ್ಸ ಬರ್ಪುಣಂಚಿನ ಪೊರ್ತು ಆಯ್ತ ಒಟ್ಟಿಗೆ ಜನಕಲಿಗೆ ಆಗಿನ ಆಣಿದ ಕಾಲಡು ಈ ಸರ್ತಿ ಈತ ಎಂಚ ಅಂದ ಪನ್ನಗ ನಮ್ಮ ಇಂಚಿನ ಕಾರ್ಯಕ್ರಮ ನಮ್ಮ ತೆರಿವಿನಲ್ಲಿ ಆಟಿ ಬಂಡೆ ಎಂಚಿನ ಆಟಿದ ಪೊರ್ತುಡು ಎಂಚೆತ್ತುಂಡು ನಮ್ಮ ಹಿರಿಯಕ್ಕಳು ವಾರಿತಿಡು ಜೀವನ ಸಾಗಿಸೋನಿತ್ತೇರು ಐನ ಮಾತ ನಮ್ಮ ಇಂಚಿನ ಕಾರ್ಯಕ್ರಮ ಅನ್ಪಣಗ ನಮ್ಮ ಜೋಕ್ಲಿಗ್ಲ ಈ ರೀತಿದ ಮತ್ತು ಕಷ್ಟದ ಜೀವನಡ್ಲ ನಮ್ಮ ಹಿರಿಯಕ್ಕಳು ಜೀವನ ಸಾಗಿಸುವಂತಿರು ಪಂಪಿನ ಒಂಜಿ ವಿಚಾರ ನಮ್ಮ ಜೋಕ್ಲೆಗ್ ನಮ್ಮ ಜನಕ್ಲೆಗ್ ಪೂರ ಗೊತ್ತಾಪಿನಂಚಿನ ಒಂಜಿ ವಿಚಾರಲ ಈ ಕಾರ್ಯಕ್ರಮ ಆಪುಂಡು ಇನ್ನು ಬೇತೆ ಸಂಘ ಸಂಸ್ಥೆಗಳು ಈ ರೀತಿದ ಆಟಿಡೊಂಜಿ ಕೂಟ ಆಟಿಡೊಂಜಿ ದಿನ ಈ ರೀತಿ ಕಾರ್ಯಕ್ರಮ ಮಲ್ಪುರು ಅಂಚೆ ನಮ್ಮ ರೋಟರಿ ಕ್ಲಬ್ ದೇರ್ಲಗಟ್ಟೆದಕ್ಕೂ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಂತೊಂದುಲ್ಲ ಒಂಜಿ ಎಡ್ಡೆ ಕಲ್ಪನೆ ದಿವೊಂದು ಬಾತ ಒಂಜಿ ಎಡ್ಡೆ ನಮ್ಮ ಊರದ ಸಾಂಪ್ರದಾಯಿಕ ಉಡುಗೆ ತೊಡುಗೆಡು ತೂನಗನೆ ಬಾರಿ ಖುಷಿ ಆಪುಂಡು ಈ ರೀತಿಯ ಕಾರ್ಯಕ್ರಮ ಮಂತಂದಾಂಡ ಯಾನ್ ಎಕಡೆ ಪಲ್ಲೆ ಕಡೆ ನಮ್ಮ ಪೀಳಿಗೆಗಿದ್ದನ ಬರ್ಪಿನಂಚಿನ ಪೀಳಿಗೆ ಈ ಸಂಸ್ಕೃತಿನ ಸಂಸ್ಕರಣ ಒರಿಪೋಡು ಈ ರೀತಿಯ ಕಾರ್ಯಕ್ರಮನೇ ಮಲ್ಪೋಡು ಇನಿ ಆಟಿದ
ತೆನೆಸಲು ವಾರಿ ತಿಡುತ್ತುಂಡು ಅವು ಏತು ಬಂಗದ ಕಾಲ ಅಂತ ಪನ್ನಗ ಆತ ಕಷ್ಟಕರವಾಯಿನ ಜೀವನದ ನಮ್ಮ ಊರುಡು ನಮ್ಮ ಇಲ್ಲಲು ಬುಳೆಪುಣ್ಣಂಚಿನ ಎಂಚಿನ ಮಾತ ಬುಳೆತ ಉಂಡ ಇನಿ ಚೇವು ತಜಂಕು ಅತಂದಾಂಡ ನಮ್ಮ ಬೆಲಕಾಯ್ದ ಆ ಗಟ್ಟಿ ಮಂಜಳದ ಇರುತ್ತ ತಿಂಡಿ ತಿನಿಸಲು ಈ ರೀತಿದ ಪೆಲಕಾಯ್ಡು ಪುಣಂಚಿನ ಪೆಲತರಿ ಆಯ್ತಾ ಬೀಜ ಪೆಲತರಿ ನಮ್ಮ ತುಳುಟು ಪನ್ಪ ಇಂಚಿತನ ಮಾತ ಉಪಯೋಗ ಮಂತೊಂದು ನಮ್ಮ ಹಿರಿಯಕ್ಕಳು ಜೀವನ ಕಾರ್ಯ ನಿತ್ಯರು ದಾಯಿಂದ ಪನ್ನಗ ನಾವು ಮಾತಿರ್ಲ ಒಂಜತ್ತು ಒಂಜಿ ವಿಧಾನ ಕೃಷಿಕೆರೆ ಕೃಷಿ ಮೂಲಡು ಅತ್ತಂದ ಕೃಷಿ ಜೀವನಡು ನಮ್ಮ ಮಾತಿರ್ಲ ಜೀವನ ನಡೆಸೋದು ಬದುಕಿನ ನಡೆಪೋದು ಬೈದಿನಕಲು ಇನಿ ಕೃಷಿ ಒಂಚೂರು ಅಲಿಯೊಂಜಿತ್ತನಲ್ಲ ಐದು ಉರಿಪೋಣಂಚಿನ ಕೆಲಸ ಅಲ್ಲ ಕೆಲವು ಸಂಘ ಸಂಸ್ಥೆ ಮಂಚೊಂದುಂಡು ಜೋಕ್ಲಿನ ಶಾರದ ಜೋಕ್ಲಿನ ಕೃಷಿ ಚಟುವಟಿಕೆ ತೊಡಗಿಸೋನಿ ಅಂಚನೆ ಸಂಘ ಸಂಸ್ಥೆದ ಆ ಪದಾಧಿಕಾರಿನಕ್ಕಳು ಕೆಸರದ ಕನ್ನಡ ಒಂಜಿ ದಿನ ಇಂಚಿತ್ತಿನ ಕಾರ್ಯಕ್ರಮ ಮಾತ ಮಲ್ಪುನಿ ಇನ್ನು ಮಾತ ಮಲ್ತಂಡ ದಾನ ಪಡೆದು ಬಂದಾಗ ನಮ್ಮ ಸಂಸ್ಕೃತಿ ಒರಿಯರೆ ಸಾಧ್ಯತೆ ಉಂಟು ಆ ರೀತಿ ದಾಂಡಲ ನಮ್ಮ ಸಂಸ್ಕೃತಿ ಒರಿಪುಣಂಚಿನ ಕೆಲಸ ನಮ್ಮ ಖಂಡಿತವಾದ್ಲ ಇನಿ ಮಲ್ಪೋಡು ದೊಡ್ಡ ವಾಗ್ಮಿಲು ಇನಿ ನಮ್ಮ ದುಂಬು ಉಳ್ಳೇರಿ ಆಯ್ತ ಬಗ್ಗೆ ಪಾತ್ಯವ್ರನಕ್ಕಲು ಮಸ್ತು ಜನ ಇನಿ ಸಂಪನ್ಮೂಲ ವ್ಯಕ್ತಿ ಅದು ಬೇತೆ ಕಾರ್ಯಕ್ರಮ ಪಾತ್ಯವ್ರನ್ನ ತೂಪ ಆ ರೀತಿ ಮಂತಂಡ ನಮ್ಮ ಈ ಒಂಜಿ ಆಟಿ ಅದುಪ್ಪು ಹತ್ರ ಇನ್ನಿತರ ನಮ್ಮ ತುಳು ನಾಡು ಮಂತಂಚಿನ ಪರ್ಬ ಮತ್ತು ಪುಂದೇನು ಮಾತ ಜನಕ್ಲೆಗೆ ತೆರಿಪಾಯರ ಸಾಧ್ಯತೆ ಉಂಡು ಆ ನಿಟ್ಟಿಡು ರೋಟರಿ ಕ್ಲಬ್ ಒಂಜೆಲ್ಲಿಯ ಕಾರ್ಯಕ್ರಮ ನಿಮ್ಮಲ್ಲಿ ಮಂತದ ಯಾನು ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವ ದಾಯದ ಪನ್ನಗ ಒಂಜಿ ಪುಂಜವಾದ ಒಂಜಿ ಕ್ಲಬ್ಡು ಏರ್ಲ ಒಂಜಿ ಕ್ಲಬ್ಗೆ ಅಧ್ಯಕ್ಷದ ಜವಾಬ್ದಾರಿನಿ ಗೆತೋಣಿ ಆಪುಜಿ ನನಗ ನಾನು ಆ ಜವಾಬ್ದಾರಿ ತೆಕ್ಕೊಳ್ತೇನೆ ಪಂಡದು ನಮ್ಮ ಮಾತೇರನ ಒಂಜಿ ನೆಕ್ ಕ್ಲಬ್ ನಡಪಾಯರೆ ಬಾರಿ ಶೋಕುಡು ಇತ್ತೆ ಕಾರಣ ಅರ್ನ ಅಧಿಕಾರ ಅವಧಿ ಅಪ್ಪ ಪ್ರಾರಂಭ ನಡಿದೆ ಮುಟ್ಟಲ್ಲ ಬಾರಿ ಶೋಕುಡು ಕ್ಲಬ್ ನಡೆದುಂಡು ನಾವು ಮಾತಿರ್ಲ ಅವರಿಗೆ ಸಹಕಾರ ಕೊರಡು ಒಂದು ಕ್ಲಬ್ ಒಂದು ಪನ್ನಗ ಸಂಘ ಸಂಸ್ಥೆ ಬಂದಾಗ ಕೇವಲ ಅಧ್ಯಕ್ಷ ಕಾರ್ಯದರ್ಶಿಂದ ಹತ್ತು ಇನ್ನು ರೋಟ್ರಿ ಬಾಳ ವಿಶೇಷ ಎಂಕ್ಲು ಯಾನ್ ಯಾಪನ ಪಣಿಯರಂಡು ಈತ ಸಂಘ ಸಂಸ್ಥೆ ಇಡಿತನಲ್ಲ ರೋಟ್ರಿನ ಒಂಜಿ ಬಗ್ಗೆ ಯಾನ್ ಬಿಡು ಪೂಜೆ ದಾಯಂದ ಪನ್ನಗ ಎಂಕ್ಲ ಆ ಒಂಜಿ ರೀತಿದ ಒಂಜಿ ಕುಟುಂಬದ ಒಂಜಿ ಸಂಸಾರ ಸೇರ್ಲೆಕ್ಕ ನಾವು ಮಾತಿರ್ಲ ಸೇರುವ ಆ ರೀತಿದ ಒಂಜಿ ಭಾವನೆ ನಂಗೆ ಈ ಕ್ಲಬ್ಗೆ ಸೇರಿಬೇಕ ಬೈದಿನಿ ಯಾನು ಶುರುಕು ಈ ಕ್ಲಬ್ ಶುರುವಾನಾಗ ನಮ್ಮ ಈ ವಿದ್ಯಾಸಂಸ್ಥೆ ಹಿಡಿದು ಶುರುವಾತೀನಿ ಅಪ್ಪಗೆ ಯಾನು ಬುಡ್ಚಿ ಪಂಡಿತ್ತೆ ಐಡ್ ಬಕ್ಕ ಮತ್ತ ಪಾತ್ಯರ್ನಾಗ ಕ್ಲಬ್ಗೆ ಸೇರಿಗ ನಾನು ಐಡ್ ದಿನಿ ಬಿಟ್ಟ ಯಾನು ಊರು ಹಿಡಿತ ವಾ ಒಂಜಿ ಮೀಟಿಂಗ್ಲ ಏನು ತಪ್ಪದಜಿ ಇವ ಕರಿನ ಒಂಜಿ ವರ್ಷಡು ಒಂತೆ ಜವಾಬ್ದಾರಿ ಸರ್ಕಾರದ ಅಲೆಮಾರಿ ನಿಗಮದ ಒಂಜಿ ಅಧ್ಯಕ್ಷ ಸ್ಥಾನ ತಿಕ್ಕಿ ನಡೆದವರು ಒಂತೆ ಮೀಟಿಂಗ್ ಮತ್ತು ಭಾಗವಹಿಸ್ತಾರೆ ಆತೇಜಿ ಅಂಡ ನನ್ನ ತುಂಬ ದಿನಟ್ ವಂಚನೆ ಫ್ರೀ ಉಪ್ಪುನ ಸಂದರ್ಭ ಈ ಕಾರ್ಯಕ್ರಮ ಬರ್ತದೆ ನಿಕ್ಲೊಟ್ಟಿಗೆ ಏನು ಖಂಡಿತವಾದಲು ಸೇರೋನೆ ಪೂರ್ತಿ ಅದು ಏನು ಶೀತಲಕ್ಷ್ಮಿ ಟೀಚರ್ ಪಂತೆ ಟೀಚರ್ ಒವ್ವೇ ಒಂದು ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ನೀವು ಮಾಡಿ ನಿಮ್ಮ ಹಿಂದೆ ನಾವು ಇದ್ದೇವೆ ಆ ಪಾತ್ರನ ನಮ್ಮ ಒರಿಪೋಣಂಚನ ಧರ್ಮಲ ನಮ್ಮಡ ಉಂಡು ಆ ನಿಟ್ಟಿಡು ನೀವು ಕ್ಲಬ್ದ ಒತ್ತಿರದು ವಾರಿ ನೀ ಶೀತಲಕ್ಷ್ಮಿ ಟೀಚರ್ ಅಧ್ಯಕ್ಷರ ಪೇರಿ ನೀ ಕುಡೂರಿ ಅಧ್ಯಕ್ಷರು ಅಧ್ಯಕ್ಷ ರೋಟರಿ ಕ್ಲಬ್ದ ಒವ್ವೇ ಒಂದು ಕಾರ್ಯಕ್ರಮ ಕೆಲಸ ಕಾರ್ಯಕ್ರಮ ಪಡ ನಾವು ಪೂರ್ತಿ ಅದು ಸದಸ್ಯರು ನಮ್ಮ ಒಂಜಪ್ಪ ಜೋಕು ಲೆಕ್ಕ ಸೇರೊಂದು ಆ ಕಾರ್ಯಕ್ರಮ ಯಶಸ್ವಿ ಮಂಪುಣಂಚಿನ ಜವಾಬ್ದಾರಿ ನಮ್ಮ ಮೆತ್ತುಂಡು ಬರ್ಪಿನಂಚಿನ ದಿನಟ್ಟು ಈ ಒಂದು ರೋಟರಿ ಕ್ಲಬ್ ನನಾತು ಎಡ್ಡೆ ಮಲ್ಲ ಪುದರ್ ಮಲ್ಪೋಡು ನಾನು ಬೇತೆ ಸಮಾಜಮುಖಿಯಾದ ನಮ್ಮ ಕೆಲಸವನ್ನ ಮಲ್ಪೋಡು ಮಲ್ತನ ಕ್ಲಬ್ಗೆ ನನಾತು ಪುದರ್ ಬರ್ಪೋಡು ಇನ್ನು ನೂತನ ಪುದರ್ಲ ನೂತನ ಹೊಸತಾದ ನಮ್ಮ ಒಂದು ಕ್ಲಬ್ಗೆ ಮೆಂಬರ್ ಅದು ಆರ್ಲ ಫ್ಯಾಮಿಲಿ ಸಮೇತ ಬೈದೇರಿ ನನಾತು ಸದಸ್ಯರ ನಮ್ಮ ಶೇರ್ಸವನಂಚಿನ ಕೆಲಸನ ಮಲ್ಪೋಡು ಕ್ಲಬ್ ಈ ರೋಟರಿ ಕ್ಲಬ್ ದೇರ್ಲಕಟ್ಟೆ ಗಟ್ಟಿ ಹೊಡೆದು ನಾನು ಎಡ್ಡೆ ಸದಸ್ಯರನಿಗೆ ಸೇರಿನ ಮುಖಾಂತರ ನಮ್ಮ ಆ ಕೆಲಸನ ಮನ್ಪೋಡು ಪಣೊಂದು ಈ ಆಟಿಡೊಂಜಿ ಕೂಟ ಅಂದು ಮಂತ್ರಿ ನಡೆದ ಈ ಕಾರ್ಯಕ್ರಮ ಎಂಕಲ ಮಲ್ಪ ಕ್ಲಬ್ದ ಅಧ್ಯಕ್ಷರು ಬಕ್ಕ ಪದಾಧಿಕಾರಿಗಳು ಪರಟ್ಟು ಪಾತ್ರ ಅವಕಾಶ ಮಂತ್ ಕೊರ್ನೆಕ್ ಯಾನ್ ಎನ್ನ ವೈಯಕ್ತಿಕ ನೆಲೆಟ ಅಭಿನಂದನೆ ಸಲ್ಲಿಸುವ ಒಂದು ನಾವು ಮಾತೆಲ್ಲ ನನಾತ್ ಈ ಒಂಜಿ ರೋಟರಿ ಕ್ಲಬ್ ದೇರಳಕಟ್ಟೆ ಈ ತರ ಬೇತೆ ಕ್ಲಬ್ ಏತ್ತು ಗಟ್ಟಿ ಮುಟ್ಟಾದುಂಡು ಬೇತೆ ಕ್ಲಬ್ ಆಂಡಲ ನಮ್ಮ ಒಂದು ಎಲ್ಲಿಯ ಕ್ಲಬ್ ಆಂಡಲ ಯೂತ್ ಕೆಲಸ ಮಂಪುಣತೆ ಯಾರನೆಕ್ ನಮ್ಮ ನಮ್ಮ ಅಧ್ಯಕ್ಷರಿಗೆ ನಮ್ಮ ಸದಸ್ಯರಿಗೆ ಯಾನ ವೈಯಕ್ತಿಕ ಅಭಿನಂದನೆ ಸಲ್ಲಿಸವೆ ಬರ್ಪಿನ ದಿನೋಟ ನನಾತ್ ಎರಡೇ ಕೆಲಸ ಮಾತೆಲ್ಲ ಸೇರಿದು ಮಲ್ಪುಗ ಅಂದ ಪನೊಂದು ಬೇತೆ ಜನಕ್ಕಳು ಇನ್ನೂ ದಾಯ ಪಂಡ ಒಂಜಿ ಕ್ಲಬ್ ಒಂಜಿ ರೋಟರಿ ಕ್ಲಬ್ ಸಂಘ ಸಂಸ್ಥೆ ಇಂಗ್ಲೈದ್ ಆದಾಂಡ್ಲ ನೆಟ್ಟು ಪ್ರಯೋಜನ ತಿಕ್ಕು ಅಂದ ಯಾನ್ ಯಾಪೆಲ್ಲ ಪಣಿರಂಡು ಸಮಾಜ ಎಂಕದಾದ ಕೊರ್ಪು ಪಂಪಿಡಿದಿಲ್ಲ ಸಮಾಜಕ್ಕೆ ಯಾನದಾದ ಕೊರ್ಪು ಅಂತ ಪಂಪಿನ ಬಹಳ ಮುಖ್ಯವಾದ ಉಪ್ಪುಡು ಆ ನಿಟ್ಟಿನ ನಮ್ಮ ಮಾತ ಸೇರಿದ ಕೆಲಸ ಮನ್ಪುಗ ಅಂತ ಪಣೊಂದು ರೋಟರಿ ಕ್ಲಬ್ ದೇರ್ಲಕಟ್ಟೆ ಈ ಆಟಿದ ಒಂಜಿ ಕೂಟಗ ಪಿರೋರ ಯಾನ ಶುಭಾಶಯ ಸಲ್ಲಿಸೊಂದು ಎಂಕ ಅವಕಾಶ ಮಂತ್ ಕೊರ್ನೆಕ್ ಯಾನ ಆರ್ಥಿಕವಾಗಿ ಅಭಿನಂದನೆ ಧನ್ಯವಾದ ಸಲ್ಲಿಸೊಂದು ನನ್ನ ರಡ್ಡ ಪಾತ್ರ ಉಂಟು. ನಾನು ಹೇಳಿದ್ವಿ ಕೆಲವು ಕಡೆ ಆಟಿಡು ಒಂಜಿ ದಿನ ಅಂತ ಹೇಳ್ತಾರೆ. ಆಟಿಡು ಒಂಜಿ ದಿನ ತನ್ನ ಆಟಿದ ಕೂಟ
ಈ ಆಟಿಡು ಒಂಜಿ ದಿನ ಇಂಚಿನ ಆಟಿಡು 30 ದಿನ ಇಜ್ಜ ಆ ಒಂಜಿ ದಿನ ನಮ್ಮ ಮಾತ ಒಟ್ಟಿಗೆ ಸೇರುವ ಐಕ್ ಹೊಡೆದ ಆಟಿಡು ಒಂಜಿ ದಿನ ಅಂದ್ ಪಂಡೆರದ ಅದನ ಆಟಿಡು ಒಂಜಿ ದಿನ ಆ ಒಂಜಿ ದಿನೊಟ್ಟೆ ಆಟಿದ ಪೂರ ಎಂಜಿನ ಉಂಡು ವಿಶೇಷವಾಯಿನ ತಿಂಡಿ ತನಸು ಪೂರ ಮಲ್ತದೆ ನಮ್ಮ ನಾನಾ ದುಂಬುದ ಜನ್ರೇಷನ್ಗೆ ಐನೆ ಎಂಚೆ ಇತ್ತನದ ಬಂದ್ಬಿಟ್ಟು ತೆರಿಪವು ನಾವು ಮಾರಿ ಮಲ್ಲ ನಮ್ಮ ಕೆಲಸ ಐತೆ ರವೀಂದ್ರ ಶೆಟ್ಟರು ಪಂಡೇರಿ ಕೆಲವು ನಮ್ಮ ಕೆಲವರ ಕೇಂದ್ರ ನೇವಿನ ಗೊತ್ತಾಪನಿ ಎಂಕ್ ಒಂಜಿ ಗೊತ್ತಿದ್ರೆ ಒಂಜಿ ನಮ್ಮ ಆಟಿ ತಿಂಗಳಲ್ಲಿ ಯಾರು ಬರೋದು ಕುಣಿದುಕೊಂಡು ಕಲೆಂಜ ಆಟಿ ಕೆಳೆಂಜ ಯಾಕೆ ಬರ್ತಾನೆ? ಮಾರಿ ಓಡಿಸೋದು ಅಂತ ಹೇಳ್ತಾರೆ. ಮಾರಿ ಓಡಿಸೋದು ಅಂದರೆ ಈ ಮಳೆಗಾಲದಲ್ಲಿ ಕಾಯಿಲೆಗಳೆಲ್ಲ ಜಾಸ್ತಿ, ಅದೊಂದು ನಂಬಿಕೆ ನಮ್ಮದು. ಅದನ್ನು ಅವರ ಮೂಲಕ ನಾವು ಓಡಿಸುವುದು ಅಂತ ಹೇಳಿ. ಈಗ ಈ ಆಟಿ ತಿಂಗಳು ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಗೊತ್ತುಂಟು 12 ತುಳು ತಿಂಗಳುಗಳ ಹೆಸರು ಹೇಳೋರು ಯಾರಿದ್ದಾರೆ ಇಲ್ಲಿ? ಮೂಲ ಕುಲ್ದಿನ ಟೇರಲ್ನ ಆಟಿ ತುಳುಟ್ಟ ಭದ್ರಾಡ ತಿಂಗಳದ ಪುದರ ಬನ್ಬಿನಾಗಲಿ ಯಾನು ಶುರು ಅನ್ಕೋ ಪಗ್ಗು ಬೇಷ ಕಾರ್ತಿಲ್ ಆಟಿ ಸೋಣ ನಿರ್ನಾಳ ಗೊಂತಿಲ್ ಜಾರ್ದೆ ಪೆರಾರ್ದೆ ಪೊನಿ ಮಾಯಿ ಸುಗ್ಗಿ ಅವರ ಪನಳೆ ಮನೆಗೆ 12 ತಿಂಗಳದ ನಮ್ಮ ಇಂಗ್ಲೀಷ್ ತಿಂಗಳು ಜಾನ್ವರಿ ಫೆಬ್ರವರಿ ಏನೇ ಬರೋದು ಗೊತ್ತಾ? ಜೋಕ್ಲಿಗೆ 10 ಎಂಚ ಮಲ್ಪನಿಂದ ಕೇಂಡ ಅವು ಟೇಸ್ಟ್ ಹೆಚ್ಚಾಗ್ಲೈ ತಿನ್ರೆ ಚಟ್ನಿ ಮಂತರ ಓಲ ಬುಡ್ಚವು ಬೊಕ್ಕ ನಮ್ಮ ಈ ಆಟಿದ ಸಂಸ್ಕಾರ ಆಗ್ಲಿಲ್ಲ ಜೋಕ್ಲಿಗೆ ಇಂಚ ಕೊರುಕುನು ಖಾಲಿ KFC ಚಿಕನ್ದ ಮಾತ್ರ ಟೇಸ್ಟ್ ಗೊತ್ತುಪ್ಪನೆ ಆಗ್ಲಿ ಇದ್ದಾನ ಪಿಜ್ಜಾ ಬರ್ಗರ್ ಮಾತ್ರ ತಿಂದದ್ದು ಇತ್ತದ ಜೋಕ್ಲಿಗೆ ಟೇಸ್ಟ್ ಹಾಕೋನು. ಬಟ್ ಮುಖ್ಯವಾದ ಆಟಿ ತಿಂಗಳು ನಾನೀಗ ತುಳುವಿನಲ್ಲಿ ಮಾತಾಡಿದರೆ ನಮ್ಮ ಅನಂತನವರು ಏನು ಅಂತ ಕೇಳ್ಯಾರ, ಇದು ಎಂಥದ್ದು ಗೊತ್ತಾಗಲಿಲ್ಲ ಅವರಿಗೆ. ಮೆಂತೆ ಗಂಜಿ ಊಟ ಮಾಡ್ತೇವೆ, ಮೆಂತೆ ಗಂಜಿ. ನಮ್ಮಲ್ಲಿ ಆಟಿ ತಿಂಗಳಲ್ಲಿ ಈ ಬೆಳೆದ ಸೌತೆಕಾಯಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ಕೆರೆದು ಅದಕ್ಕೆ ಬೆಲ್ಲ ಏಲಕ್ಕಿ ಶುಂಠಿ ಎಲ್ಲ ಹಾಕಿ ತಿನ್ನುವಂಥ ಒಂದು ಸಂಪ್ರದಾಯ ಕೂಡ ಐತಿ. ಈಗ ಯಾರು ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಸೌತೆಕಾಯಿ ಯಾರಿಗೆ ಬೇಡ ತಿನ್ನಿ. ಹಾಗೆ ಬಹಳ ಪೌಷ್ಟಿಕಾಂಶವುಳ್ಳಂಥ ಆಹಾರವನ್ನು ಆಟಿ ತಿಂಗಳಲ್ಲಿ ನಾವು ಸವಿಬೇಕು, ಇದರಿಂದ ನಮ್ಮ ಆರೋಗ್ಯದ ವೃದ್ಧಿ ಆಗ್ತದೆ ಅಂತೇಳಿ. ಆದರೆ ಇತ್ತೀಚೆಗೆ ನಾವು ನೋಡುವಾಗ ಈ ಒಂದು ದಿನಸಿ ಅಂಗಡಿಗಿಂತ ಹೆಚ್ಚು ಒಂದು ಮೆಡಿಕಲ್ ಶಾಪ್ನ ಎದುರಿಗೆ ಕ್ಯೂ ಇರ್ತದೆ. ಇದು ಯಾಕೆ ಬಂತು? ಇಷ್ಟೆಲ್ಲ ಆರೋಗ್ಯದ ಬಗ್ಗೆ ಕಾಳಜಿದ್ದವರಿಗೆ. ಅಂದರೆ ನಾವು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲೋ, ಅಥವಾ ನಮಗೆ 2 ವಿಷಯ ಭಾರಿ ಮುಖ್ಯ ಅಂತ ಆಗ ಒಬ್ಬರು ಭಾಷಣ ಮಾಡೋಕೆ ಹೇಳಿದರು, ಗಾಂಧೀಜಿಯವರು ಹೇಳಿದಂತೆ. ಒಂದು, ನಮಗೆ ಸಂತೋಷ ಬೇಕು. ಸಂತೋಷ ಬೇಕಿದ್ರೆ ಆರೋಗ್ಯ ಬೇಕು. ಆರೋಗ್ಯ ಇದ್ರೇ ಮನಸ್ಸಿನಲ್ಲಿ ಸಂತೋಷ ಇರೋದು. ಈ 2ನ್ನು ಪಡೆಯುವಂಥ ಕೆಲಸ ಅದು ನಮ್ಮಲ್ಲೇ ಉಂಟು. ಆ ಸಂತೋಷ ಎನ್ನುವಂಥದ್ದು ನಮ್ಮ ಆಲೋಚನೆಯಲ್ಲೇ ಇದೆ. ಅದನ್ನು ಹೇಗೆ ನಾವು ಸ್ವೀಕರಿಸ್ತೇವೆ ಅದರ ಮೇಲೆ ಹೊಂದ್ಕೊಂಡಿದೆ. ಆಹಾರವನ್ನು ಊಟ ಮಾಡುವಾಗ ನಾವು ಮೊಬೈಲ್ ಇಟ್ಕೊಂಡು ಊಟ ಮಾಡಿದರೆ ನಮಗೆ ಟೇಸ್ಟ್ ಆಹಾರದ್ದು ಬರೋದಿಲ್ಲ, ಮೊಬೈಲ್ನದೇ ಗೊತ್ತಾಗೋದು. ಹಾಗಾಗಿ ಇನ್ನೊಂದು ಭಾಳ ಮುಖ್ಯವಾದ, ನಾನು ಇವ್ರ ಹತ್ರ ಗಿರೀಶಾಳರ ಹತ್ರ ಕೇಳಿದೆ, ಈ ಆಟಿ ತಿಂಗಳಲ್ಲಿ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಇದ್ದರೆ ಅದು ಮೊದಲೇ ಈಗ ಹಳಕರೆ ಕೂತ್ಕೊಳ್ಳಿಗೆ ಹೋಗ್ತಾರೆ, ಆಟಿ ಕೂತ್ಕೊಳ್ಳೋದು ಅಂತ ಒಂದು ಇದೆ. ಆಟಿ ತಿಂಗಳಲ್ಲಿ ಆಟಿ ಕೂತ್ಕೊಳ್ಳಿಗೆ ಅಂತ ಕಳಿಸ್ತಾರೆ. ಈಗಿನ ಹೊಸ ಮದುವೆ ಆದವರು ಹೋಗುವುದಿಲ್ಲ ಆಟಿ ಕೂತ್ಕೊಳ್ಳಿಗೆ, ಒಂದಿನಕ್ಕೆ ಹೋಗ್ತಾರೆ. ಅದು ಯಾಕೆ ಅಂತೇಳಿ, ಆಟಿ ಕೂತ್ಕೊಳ್ಳಿಗೆ ಬಹುಶಃ ಹೋಗ್ತಿದ್ರು. ಆಗ ಅವರು ಅದಕ್ಕೆ ಸಮಜಾಯಿಸಿಕೆ ಹೇಳಿದರು. ಯಾಕೆಂದರೆ ಒಂದು ವೇಳೆ ಆಟಿ ತಿಂಗಳಲ್ಲಿ ಅವರು ಗರ್ಭಧಾರಣೆ ಏನಾದರೂ ಮಾಡಿದರೆ ಅದು ಪ್ರಸವ ಕಾಲ, ಅವರಿಗೆ ಇರುವಂಥ ಕಾಲ ಬೇಸಿಗೆ ಬರ್ತದೆ. ಆ ಟೈಮ್ನಲ್ಲಿ ತುಂಬ ಸೆಕೆಯೆಲ್ಲ ಇರ್ತದೆ. ಇದನ್ನೆಲ್ಲ ತಪ್ಪಿಸಬೇಕಾಗಿ ನಮ್ಮ ಹಿರಿಯರು ಮಾಡಿದ್ದು. ಆದ್ದರಿಂದ ಆಟಿ ತಿಂಗಳಲ್ಲಿ ಒಂದು ತಾಯಿ ಮನೆಯಲ್ಲಿ ಹೋಗಿ ಹೆಂಗಸು ಹೆಣ್ಣಾದವಳಿಗೆ ಅದೊಂದು ಒಳ್ಳೆಯ ಅವಕಾಶ, ಆಗ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ತಾಯಿ ಮನೆಯಲ್ಲಿ ಒಳ್ಳೆಯ ಒಂದು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಟ್ಟು ತಾಯಿ ಒಳ್ಳೆಯ ರೀತಿಯಲ್ಲಿ ಸಲತಾಳೆ. ಮತ್ತು ಆಟಿ ಕಳೆದುಕೊಳ್ಳಿ ಒಳ್ಳೆ ಸ್ಟ್ರಾಂಗ್ ಆಗಿ ಗಂಡನ ಮನೆಗೆ ಬರ್ತಾಳೆ ಅಂತ ಇರ್ಬೋದು. ಇದೆ ಅಂತ ಕಾಣ್ತದೆ. ಇವರು ಜಯಂತಕ್ಕ ನಗಾಡ್ತಾರೆ, ಗೊತ್ತಿರ್ಬೋದು. ಹಾಗಾಗಿ ನಾವು ಆ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಂಥ ಸಂಪ್ರದಾಯ ಇತ್ತು.
ಆಗ ಗಂಡನಿಗೆ ಬೇಸರ, ಇವರು ಕರ್ಕೊಂಡು ಹೋಗ್ತಾರಲ್ಲ ಅಂತೇಳಿ ಆಟಿ ತಿಂಗಳಲ್ಲಿ. ಯಾಕೆ? ಜೋರು ಮಳೆ ಬರುವ ಸಂದರ್ಭ ಹಿಂದಿನ ಕಾಲದಲ್ಲಿ. ಈಗ ಟಿ ವಿ ಆದರೂ ಉಂಟು, ಆಗ ಯಾವುದು ಮನೋರಂಜನೆಗೆ ಏನು ಇರಲಿಲ್ಲ ನೋಡಿ, ಈ ಥರ. ಮತ್ತು ಆಟಿ ತಿಂಗಳಲ್ಲಿ ಈ ಕುಲಕ್ಕೆ ಬಳಸೋಣ ಅಂತೇಳಿ ಸತ್ತವರಿಗೆಲ್ಲ ಯಾಕೆ ನೆನೆಸ್ಕೊಂಡು ಬಳಸೋದು? ಗಿರಿಶಾಲ ಇರೋದು ಅದಕ್ಕೆ ಬಳಸೋಣ. ಕುಲಗಳನ್ನು ಊರಲ್ಲ ಇರ್ತದೆ, ನಮ್ಮ ಬಳಸೋದು ಎಲ್ಲರೂ ಒಗ್ಗಟ್ಟಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ ಎಲ್ಲರೂ ಆಹಾರವನ್ನು ಹಂಚಿ ತಿನ್ನುವುದು. ಹಿಂದಿನ ಕಾಲದಲ್ಲಿ ಒಂದು ಕೋಳಿ ಪದಾರ್ಥ ಮಾಡಬೇಕಿದ್ರೆ ಭಾರಿ ಕಷ್ಟ. ಈ ಸಂದರ್ಭದಲ್ಲಿ ಒಂದು ಕೋಳಿಯನ್ನು ಪದಾರ್ಥ ಮಾಡ್ತಿದ್ರು, ಮಾಡಿ ಎಲ್ಲರಿಗೆ ಒಂದೊಂದು ಪೀಸ್ ಕೊಟ್ಟು ಒಂದು ಹಂಚಿ ತಿನ್ನುವಂಥ ಒಂದು ಸಂದರ್ಭ ಬರ್ತಿತ್ತು. ಆಗ ಒಂದು 30 ಮನೆಯಲ್ಲಿ ಆದರೆ ಪ್ರತಿದಿನ ಆಯಿತು ನೋಡಿ. ಇವತ್ತು ಅವರ ಮನೆಯಲ್ಲಿ ಕುಲೆಗೆ ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಸಂಭ್ರಮದಿಂದ ಎಲ್ಲ ಮನೆಯಲ್ಲಿ ಆಚರಣೆ ಈಗಲೂ ಕೆಲವು ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ. ಧನ್ಯವಾದಗಳು. RTG ಒಂದು ಕೂಟದಲ್ಲಿ ಎಲ್ಲರೂ ತುಳುವಲ್ಲಿ ಮಾತಾಡಿದ್ದಾರೆ. ನಾನು ಬಂದು ಹುಟ್ಟಿದ್ದು ಬೆಳೆದದಲ್ಲ ಚೆನ್ನೈಯಲ್ಲಿ, ಆಲ್ದೋ ಐ ಎಮ್ ಮಲಯಾಳಿ. ಸೊ ಬಹುಶಃ തമിഴಲ್ಲಿ മാറ്റാടಬೇಕಾ, തമിഴಲ್ಲಿ പേശണമ ഇല്ല മലയാളത്തിൽ വർത്താനം പറയട്ടോ, എല്ലാവരും കാരണം തുളുവിലല്ലേ പറയുന്നത്. ബട്ട് തമിഴಲ್ಲಿ பேசினாக்கா உங்களுக்கெல்லாம் புரியாது. அதனால ನಾನು ಕನ್ನಡದಲ್ಲಿಯೇ ಮಾತಾಡ್ತೀನಿ. ಕೇರಳದಲ್ಲಿ ಆಟಿ ತಿಂಗಳಂತ ಹೇಳುವಾಗ ಕರ್ಕಟಕ ತಿಂಗಳಂತ ಹೇಳೋದು. ಬಹುಶಃ ಆ ತಿಂಗಳು ಇಡೀ ವರ್ಷದ ಕೊನೆ ತಿಂಗಳದು. ಬಿಕಾಸ್ ನೆಕ್ಸ್ಟ್ ಬರೋದು ಸೋನಾ ತಿಂಗಳು, ನಮಗೆ ಅದು ಚಿಂಗಮ್ ತಿಂಗಳಂತ ಹೇಳಿ ಇಟ್ಸ್ ಆರ್ ನ್ಯೂ ಇಯರ್ ಥರ. ಸೊ ಇದು ಲಾಸ್ಟ್ ತಿಂಗಳು, ತುಂಬ ಮಳೆ ಇರುವ ತಿಂಗಳು. ಈ ಕಾರಣಕ್ಕಿಂತ ಏನು ಮಾಡ್ತೀವಂತ ಹೇಳಿದ್ರೆ ಏನು ಮಾಡಲಿಕ್ಕಿಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಭಾರಿ ಮಳೆ ಕೇರಳದಲ್ಲಿ, ಇಟ್ ಈಸ್ ಆಲ್ವೇಸ್ ರೇನಿಂಗ್, ಭಾರಿ ಮಳೆ. ಅದರಿಂದ ಈ ತಿಂಗಳಿಗೆ ರಾಮಾಯಣ ಮಾಸಂ ಅಂತ ಕರೆಯೋದು. ಪ್ರತಿ ದಿವಸ ಮನೆಯಲ್ಲಿ ರಾಮಾಯಣದ ಒಂದು ಚಾಪ್ಟರ್ ಬಂದು ಓದುವುದು, ಎಲ್ಲರದು ಮನೆಯಲ್ಲಿ. ಈಗ ನನಗೆ ಓದೋದಕ್ಕೆ ಟೈಮ್ ಇಲ್ಲ, ಈಗ ಯೂಟ್ಯೂಬಿಂದ ನಾನು ದಿನ ಒಂದು 35 ನಿಮಿಷ ಅದೊಂದು ಅಭ್ಯಾಸ ಥರ ಬಂದಿದೆ. ಯಾಕಂತ ಹೇಳಿದರೆ ಕರ್ಕಟಕ ತಿಂಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ದೇವರದೊಂದು ಬಲ ಬೇಕು ಅಂತ ಹೇಳಿಕೊಂಡು ಈ ಒಂದು ತಿಂಗಳಲ್ಲಿ ಸಹ ಕೂಡ ನಾವು ಸರ್ ಹೇಳ್ದ ಥರ ನಮ್ಮಲ್ಲಿ ತುಂಬ ಔಷಧಿ ಇರುವ ದೇಹವನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಪಂಚಕರ್ಮ ಟ್ರೀಟ್ಮೆಂಟ್ಸ್ ಎಲ್ಲ ಈ ತಿಂಗಳಲ್ಲಿ ನಾವು ಮಾಡ್ತೀವಿ. ಹೆಣ್ಣಾದರೂ ಸರಿ, ಗಂಡಸರು ಆದರೂ ಸರಿ. ಇವಾಗ ನಾವು ಯಾವುದೋ ಆಯುರ್ವೇದ ಇದಕ್ಕೆ ಹೋಗಿದ್ರೆ, ಆಸ್ಪತ್ರೆಗೆ ಹೋಗಿದ್ರೆ, ಈಗ ಇಲ್ಲಿ ಸಹ ಕೂಡ ಇದೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಹ ಕೂಡ ಆಲ್ವಾಸ್ ಆಯುರ್ವೇದ ಸೆಂಟ್ರಿಗೆ ಹೋದರೆ ಕರ್ಕಟಕ ತಿಂಗಳದು ದೇಹ ಶುದ್ಧಿ ಮಾಡೋದಂತ ಹೇಳ್ಕೊಂಡಿದೆ. ಬಹುಶಃ ಇಲ್ಲಿ ಎಲ್ಲ ಇರ್ಬೋದಂತ ಕಾಣಿಸ್ತಾ ಇದೆ. ಅದೊಂದು 3 days ಪ್ಯಾಕೇಜ್ ಇರ್ಬೋದು, 5 days ಪ್ಯಾಕೇಜ್ ಇಲ್ಲಿ ಕೊಡ್ತಾರೆ. ಬಟ್ ನಾವು ಮನೆಯಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ನಾವು ಹೆಣ್ಣಾದರೂ ಸರಿ, ಗಂಡಾದರೂ ಸರಿ ಅದು ಮಾಡಿ ಔಷಧಿ ಮತ್ತು ಗಂಜಿಗಳು ನಾವು ದಿನ ಆಲ್ ದಿ 30 days ನಾವು ತಗೊಳ್ತೀವಿ ಈ ರಾಮಾಯಣ ಪಾರಾಯಣ ಮಾಡುವಾಗ. ಮತ್ತು ಇದೇ ತಿಂಗಳಲ್ಲಿ ನಾವು ಆಟಿ ಅಮಾವಾಸ್ಯೆ ಮಾಡ್ತೀವಿ, ಆನ್ಸೆಸ್ಟ್ರಲ್ ಪೂಜಾಸ್ ಮಾಡ್ತೀವಿ. ಇಷ್ಟು ಮಾತ್ರ ನಾವು ಕೇರಳಕ್ಕೆ ಸಂಬಂಧಪಟ್ಟದಾಗಿ ಹೇಳೋದು. ನಾನು ಹುಟ್ಟಿ ಬೆಳೆದ ಊರಲ್ಲಿ ಚೆನ್ನೈಯಲ್ಲಿ ಆಡಿ ಈಸ್ ಅ ವೆರಿ ಫೇಮಸ್ ಮಂತ್. ಇಟ್ ಡಿನೋಟ್ಸ್ ದ ಟೈಮ್ ಅಂದರೆ ಈ ಸೂರ್ಯ ಬಂದು ಉತ್ತರಾಯಣದಿಂದ ದಕ್ಷಿಣಾಯಕ್ಕೆ ಹೋಗುವ ಟೈಮ್ ಇದು. ಆದ್ದರಿಂದ ಫಾರ್ ಲೇಡೀಸ್ ಪರ್ಟಿಕ್ಯುಲರ್ಲಿ ಈ ತಿಂಗಳು ಭಾರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಲೇಡೀಸ್ ಆರ್ ಇನ್ ಯೆಲ್ಲೋ. ಸೊ ಇದು ಕರೆಕ್ಟ್ ಆಯಿತು ನಮಗೆ ಇವತ್ತು. ಲೇಡೀಸ್ ತುಂಬ ಪೂಜೆ ಮಾಡ್ತಾರೆ ಈ ತಿಂಗಳು. ನೀಮ್ ಟ್ರೀಗೆ ಪೂಜೆ ಮಾಡ್ತಾರೆ, ಹಲ್ದಿ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಈ ತಿಂಗಳು ಆಡಿ ಪಿರವಿ ಅಂತ ಹೇಳಿಕೊಂಡಿರುವ ದ ಫಸ್ಟ್ ಡೇ ಆಫ್ ಆಡಿ is supposed to be Adi Piravi in Tamil. Even in Kerala, the first month of Adi is celebrated. ಅದೊಂದು ಮಾಡ್ತಾರೆ. ಆಡಿ ಬೆಳ್ಳಿ ಅಂತ ಹೇಳ್ಕೊಂಡು ಆಡಿದು ಶುಕ್ರವಾರ ಫಾರ್ ಆಲ್ ಲೇಡೀಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಡಿ ಬೆಳ್ಳಿ ಪೂಜೆ ಮಾಡ್ತಾರೆ. ಆಡಿ ನ್ಯಾಯರ್ ಅಂತ ಹೇಳಿಕೊಂಡು ಎಲ್ಲ ಸಂಡೇಸ್ ಆನ್ಸೆಸ್ಟ್ರಲ್ ವರ್ಷಿಪ್ ಮಾಡ್ತಾರೆ. ಆಡಿ ಕೃತ್ತಿಗೈ ಅಂತ ಹೇಳಿಕೊಂಡು ಲಾರ್ಡ್ ಮುರುಗನಿಗೆ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ಇದೇ ಥರ ತುಂಬ ಮಾಡ್ತೀವಿ ನಾವು ಆಡಿ ತಿಂಗಳು. ಹೆಚ್ಚಾಗಿ ಸರ್ ಹೇಳಿದ ಥರ ಅಲ್ಲಿ ಸಹ ಕೂಡ ನ್ಯೂಲಿ ಮ್ಯಾರಿಡ್ ಕಪಲ್ಸನ್ನು ಅವರು ತಾಯಿ ಮನೆಗೆ ಕರ್ಕೊಂಡು ಬರ್ತಾರೆ. ಯಾಕಂದರೆ ಅಲ್ಲಿ ಸಮ್ಮರ್, ತಮಿಳ್ನಾಡಲ್ಲಿ ಸಮ್ಮರ್ ಅಂತ ಹೇಳುವಾಗ
ತುಂಬ ಸೆಕೆ, ಸೊ ಕಷ್ಟ ಆಗಬಹುದು ಹೆರಿಗೆಗೆ ಅಂತ ಹೇಳಿಕೊಂಡು. ಬಟ್ ಕೇರಳಕ್ಕೆ ಸಂಬಂಧಪಟ್ಟದಾಗಿ ಇದು ಇಲ್ಲವೇ ಇಲ್ಲ, ಯಾಕಂದರೆ ಅಲ್ಲಿ ಮಾರ್ಚ್ ಆಗಲಿ, ಏಪ್ರಿಲ್ ಆಗಲಿ, ಮೇ ಆಗಲಿ ಮಳೆನೇ ಅಲ್ಲಿ. ಸೊ ದೆರ್ ಇಸ್ ನೋ ಕ್ವೆಶ್ಚನ್ ಆಫ್ ಸೆಕೆ ಕಾಲ ಆವಾಗ. ಸೊ ಈ ಥರ ಸಂಪ್ರದಾಯಗಳು ಅಲ್ಲಿ ಇಲ್ಲ. ಮತ್ತು ಸ್ಪೆಷಲ್ ಊಟ ಅಂತ ಹೇಳಿಕೊಂಡು ತಮಿಳ್ನಾಡಲ್ಲಿ ಕಂಡು ಬರ್ತಾ ಇಲ್ಲ. ಲೈಕ್ ವಿ ಸಿ ಇನ್ ಇಲ್ಲಿ ದಕ್ಷಿಣ ಕನ್ನಡ ಆರ್ ಇನ್ ಇಲ್ಲಿ ಸಹ ಕೂಡ, ನಮ್ಮ ಕೇರಳದಲ್ಲಿ ಸಹ ಕೂಡ. ಸೊ ಇಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. Thank you, ma'am, for your kind words. Now I call upon Rotarian Chetan Kumar to provide. ನಾನು ಆ್ಯಕ್ಚುಲಿ ಕಲ್ತೀನಿ ಸಿವಿಲ್ ಇಂಜಿನಿಯರಿಂಗ್. 3 ವರ್ಷ ಸಿವಿಲ್ ಇಂಜಿನಿಯರಿಂಗ್ ಬೇಲೆ ಮಲ್ತೆ ಬೊಕ್ಕ ಅಂಚೆ ಇಲ್ಲಾಗ ಬತ್ತು ಪುನಗ ಒಂಜಿ ಹೊಸ ಬೇಲೆ ನಾಡ್ನಾಗ ತಿಕ್ಕೊಂದಿಜ್ಜಂಡು ಅಂಚೆ ದಾದ ಮನ್ಪುನು ತೂಕ ಒಂಜಿ ಪಂಡ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಲ್ತೊಂದಿತ್ತೆ ನಾನು ಆಲ್ರೆಡಿ. ಅವಾಗ ಒಂಜಿ ಸ್ಟಾಕ್ ಮಾರ್ಕೆಟ್ದು ಒಂಜಿ ತೂಕ ದಾದ ವಿಷಯ ಅಂದು ಅಂಚ ನಾನು ಸ್ಟಾಕ್ ಮಾರ್ಕೆಟ್ಗೆ ಸೇರಿ. ಸ್ಟಾಕ್ ಮಾರ್ಕೆಟ್ ಸೇರಿವನ್ನ ಅವು ಇತ್ತ ಆ್ಯಕ್ಚುಲಿ ನಮ್ಮ ಇತ್ತ ಕೊರೋನಾ ಬತ್ತಿ ಬಕ್ಕ ಮಾತಾಡಲ ಉಪ್ಪೊಡಿತ್ತೆ. ಕೊರೋನಾ ಬತ್ತಿ ಬಕ್ಕ ಮಾತಾಡ್ನಲ್ಲ ಫೋನ್ ಬತ್ತಂಡು ಸ್ಟಾಕ್ ಮಾರ್ಕೆಟ್ ಕಾಸು ಎಂಚ ಮಾಡ್ನು ಇನ್ವೆಸ್ಟ್ಮೆಂಟ್ ಎಂಚ ಮನ್ಪುನು ಒಂದು ಸರ್ ಬಂಡೇರು ಒಂದು ಇನ್ವೆಸ್ಟ್ಮೆಂಟ್ದ ಬಗ್ಗೆ ದಾದಂಡ ಪನ್ನಂದು ಆಂಡ ಯಾನ್ ಆ್ಯಕ್ಚುಲಿ ಪ್ರಿಪೇರ್ ಆತಜಿ ಅಂಚ ಪಕ್ಕಡೆ ದಾದಪುರ ಪನ್ಪುನ ಒಡ್ಚಿಂದು ಅಂಚೆ ಯಾನ್ ಒಂಜಿ ಆ ಸ್ಟಾಕ್ ಮಾರ್ಕೆಟ್ ಎಂಟ್ರ್ ಅನ್ನಗ ಎಂಕ್ ಒಂಜಿ ಫೀಲ್ ಆಂಡ್ ಬಂಡ ಎಂಕ್ ಪೂರ ಎಜುಕೇಷನ್ ಕೊಡ್ತೇರು ಆಂಡ ಎಂಕ್ ಸ್ಕೂಲ್ ಹಿಡ್ದು ಬತ್ತದು ಕಾಲೇಜ್ ಮುಟ್ಟ ಎಂಕ್ ಫೈನಾನ್ಷಿಯಲ್ ಎಜುಕೇಷನ್ ದಿಕ್ಕಿಜಿ ಪಂಡ ಕಾಸು ಮಾತೆರ್ಲ ಮನ್ಪೇರು ಎಂಚಾಂಡ್ಲ ಮನ್ಪೇರು ಆಂಡ ಏನು ಮ್ಯಾನೇಜ್ ಮನ್ಪುನ ಎಂಚ ಮನಿ ಮ್ಯಾನೇಜ್ಮೆಂಟ್ ಆವಡು ಫೈನಾನ್ಷಿಯಲ್ ಎಜುಕೇಷನ್ ಆವಡು ಆ್ಯಕ್ಚುಲಿ ಏನು ಸ್ಟ್ರೀಮೇ ಬೇತೆ ಯಾನ್ ಇತ್ತಿನ ಟೆಕ್ನಿಕಲ್ ಫೀಲ್ಡ್ ಏನು ಇಂಜಿನಿಯರಿಂಗ್ ಆಂಡ ಯಾನಿತ್ತ ಫೈನಾನ್ಸ್ದ ಒಂದು ಎಂಕ್ ಏರ್ಲ ಕಲ್ಪೈಚೇರಿ ಯಾನೇ ಕಲ್ತದೀನಿ ಅಂಚ ಅವೊಂಜಿ ಎನ್ನ ಥಿಂಕಿಂಗ್ ಇತ್ತಂಡು ಪಂಡ ಸ್ಕೂಲುಡು ಎನ್ನಾಯ್ತೆ ಪಪ್ಪ ಮಕ್ಳು ಅವಡು ಅಕ್ಲೆಕ್ಲ ಗೊತ್ತಜ್ಜಿ ಪಂಡ ಯಾನ್ ಒಂಜಿನ ಕೇನೆ ಪಪ್ಪಡು ಈ ಇನ್ವೆಸ್ಟ್ಮೆಂಟ್ ದಾಯ ಮಲ್ತಿಜಾರು ಕಾಸಂದು ಆರು ಬಂಡೇರು ಎಂಕ್ಲಿಗೆ ಏರ್ಲ ಬಂತಿಜಾರಪ್ಪಗ ಅಂದು ಪಂಡ ಯಾನ್ ದಾದ ಪನ್ಪುಂಡು ಪಂಡ ಇತ್ತೆ ಜೋಕ್ಲು ಉಪ್ಪಡು ಅಕ್ಲಿಗೆ ಇತ್ತನೆ ಎಂಕ್ಲು ಒಂಜಿ ಫೈನಾನ್ಷಿಯಲ್ ಎಜುಕೇಷನ್ ಉಪ್ಪಡು ಮನಿ ಮ್ಯಾನೇಜ್ಮೆಂಟ್ ಉಪ್ಪಡು ಅವು ಇನಿಜಿಂಡ ಎಲ್ಲ ಏಪಾಂಡ ಒಂಜಿ ರೆಸ್ಕ್ಯೂಗೆ ಬರ್ಪುಂಡು ದಾಪಂಡ ಮೇಯ್ನ್ ಉಪ್ಪುನೇ ಎಂಕ್ಲ ಫೈನಾನ್ಷಿಯಲ್ ಎಜುಕೇಷನ್ ಎಂಕ್ಲು ಕಾಸು ನೆಂಚ ಇತ್ತೆ ಸಂಬಳ ಮಾತೆರೆಗ್ಲ ಬರ್ಪುಂಡು ಕಾಸು ಮಾತೆರ್ಲ ಮನ್ಪೇರು ಅಂಚ ನಮ್ಮ ಇತ್ತೆ ಕೋಟಿಗಟ್ಲೆ ಇತ್ತಿನಕ್ಲು ಲಾಸ ಏನ್ಲ ತೂತ ಇತ್ತೆ ಓಲುಲ್ಲೇರಿಂದ ಅಂಚ ಮೇರ್ನ ಸರ್ನ ಸ್ಕೂಲ್ ಉಂಡು ಒಂಜಿ 10ನೇ ಕ್ಲಾಸ್ ದಕ್ಲಿಗೆ ಪಂಡ ಒಂಚೂರು ಚೂರಣ್ಣ ಅರ್ಥವು ಒಂಜಿ ಫೈನಾನ್ಷಿಯಲ್ ಎಜುಕೇಷನ್ ಬೋರ್ಡು ಇತ್ತದ ನಮ್ಮ ಏರಿಯಾಗೆ ಬಂದ್ಪುನ ಗೊತ್ತಜ್ಜಿ ಅಂಡ ಮಿತ್ತ ಗೌರ್ಮೆಂಟ್ ದಕ್ಲು ಮಂತಂಡ ಅವು ಅಂಡ ಮೂಲ ಒಂಜಿ ಅಟ್ಲೀಸ್ಟ್ ಒಂಜಿ ನಮ್ಮ ಟೀಚರ್ ನಕ್ಲು ಅಣ್ಣ ಅವಡು ಒಂಜಿ ದಾದಣ್ಣ ಒಂಜಿ ಫೈನಾನ್ಸ್ದ ಬಗ್ಗೆ. ಸೊ ನೆಕ್ಸ್ಟ್ ಬೋರ್ಡಂಡ ಯಾನು ಹೆಂಗೆ ಗೊತ್ತಿತ್ತೀನಿ ಒಂಜಿ 4 ವರ್ಷದ ನಾಲೆಜ್ ನೆಕ್ಸ್ಟ್ ಯಾನು ಪ್ರಿಪೇರ್ ಆದ ಬೋರ್ಡಂಡ ಬಂದ್ಪೆ ಇತ್ತೆ ಜಸ್ಟ್ ಒಂಜಿ ಬೇಸಿಕ್ ಆದ ಬಂತೀನಿ ನಾನು. ಓಕೆ, ಥ್ಯಾಂಕ್ ಯು ಮಾತಾಡ. Thank you. ಮೆಂತೆ ಗಂಜಿ ವಿಷಯ ಬಿ ಡಿ ಶೆಟ್ಟರ್ ಹೇಳಿದ್ದಾರೆ. ಕರ್ಕಾಟಕ ತಿಂಗಳ ಮಹತ್ವದ್ದು ಅನಿತಾ ಅವರು ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಇರುವಂಥದ್ದು 2 ವಿಚಾರ. ನಾವು ಆಟಿ ಅಂತ ಹೇಳ್ತೇವೆ, ಅದರದ್ದೆಲ್ಲ ಕ್ರಮಗಳ ವಿಷಯ ಹೇಳ್ತೇವೆ. ಬಿ ಡಿ ಶೆಟ್ಟರ್ ಹೇಳಿದರು ಈಗಿನ ಕಾಲದವರಿಗೆ ಎಂಥದ್ದು ಬರ್ಗರು ಅದು ಇದು ಅಂತ, ಈ ಹಳತ್ತೆಲ್ಲ ಮರ್ತು ಹೋಗಿದೆ ಅಂತ. ಇದು ಕಾಲ ಸಹಜ, ಇದು ತಪ್ಪಲ್ಲ, ಕಾಲ ಸಹಜ. ಆದರೆ ನಮ್ಮ ಸಂಸ್ಕೃತಿಯಿಂದ ನಮಗೆ 2 ವಿಷಯ ತಿಳ್ಕೊಳ್ಬೇಕು. 2 ವಿಷಯ ಅಷ್ಟನ್ನು ಮಾತ್ರ ಹೇಳಿಬಿಡ್ತಾ ಇದ್ದೇನೆ. ಒಂದು, ನಾವು ಸಂಸ್ಕೃತಿಯ ವಿಷಯ, ಅಲ್ಲಿ ಸಂಸ್ಕೃತಿಯಿಂದ ಏನನ್ನು ಕಲ್ತ್ಕೊಳ್ಬೋದು. ಈಗ ಮೆಂತೆ ಗಂಜಿ ಒಂದೇ ದಿವಸ ತಿನ್ಬೇಕಂತೇನಿಲ್ಲ, ಅಥವಾ ಆಟಿ ತಿಂಗಳಲ್ಲಿ ಮಾತ್ರ ತಿನ್ಬೇಕಂತೇನಿಲ್ಲ, ಇಡೀ ವರ್ಷ ತಿನ್ಬೋದು. ಇಡೀ ವರ್ಷ ತಿಂದರೂ ಒಳ್ಳೆಯದೇ. ಮೆಂತೆ ಗಂಜಿ ಮತ್ತು ತಾತಾಯಿ ಗಂಜಿ, ತುಂಬ ವೆರೈಟೀಸ್ ಇದೆ ಗಂಜಿಯಲ್ಲಿ. ತಾತಾಯಿ ಗಂಜಿ ಅಂತ ಕೇಳಿದರೆ ನಾವು ಮನೆಯಲ್ಲಿ ಮಾಡ್ತೇವೆ, ವರ್ಷ ಇಡೀ ಮಾಡ್ತೇವೆ. ತಾತಾಯಿ ಗಂಜಿ, ಮೆಂತೆ ಗಂಜಿ, ಸಾಮಾನ್ಯ ಗಂಜಿ, ಹೀಗೆ ವೆರೈಟಿಯೂ ಆಗ್ತದೆ. ಅದು ಗಂಜಿ ಒಳ್ಳೆಯದು, ಗಂಜಿ ಒಳ್ಳೆಯದು, ದೇಹಕ್ಕೆ ಗಂಜಿ ಭಾಳ ಒಳ್ಳೆಯದು. ಇಡೀ ವರ್ಷ ಯಾಕೆ ಮಾಡಬಾರ್ದು?
ಇದು ಕಲಿಯುವಂಥದ್ದು. ಸಂಸ್ಕೃತಿಯಿಂದ ನಾವು ಏನು ಕಲಿತೇವೆ ಇದು ಒಂದು ವಿಷಯ. ಎರಡನೇ ವಿಷಯ, ಸಂಸ್ಕೃತಿ ಇಲ್ಲದಿದ್ದರೆ ಏನಾಗ್ತದೆ? ಈಗ ಬರೇ ಬರ್ಗರ್ ಇದ್ದರೆ ಏನಾಗ್ತದೆ? ಇದು ಬೇರೆ ಸಂಸ್ಕೃತಿ ಬಂದು ನಮ್ಮ ಸಂಸ್ಕೃತಿಯನ್ನು ಕಬಳಿಸುವಂತಹ ವಿಷಯ. ಇದು ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮ ಸಂಸ್ಕೃತಿ ಗಟ್ಟಿ ಇಲ್ಲದಿದ್ದರೆ ಬೇರೆ ಸಂಸ್ಕೃತಿ ಬರ್ತದೆ, ಇದು ಡೆಫಿನೆಟ್. ಬೇರೆ ಸಂಸ್ಕೃತಿ ಖಂಡಿತ ಬರ್ತದೆ. ಇದು ವ್ಯಾಕ್ಯೂಮ್, ಎಲ್ಲ ಇತಿಹಾಸದಲ್ಲಿರುವಂಥದ್ದು ವ್ಯಾಕ್ಯೂಮ್. ಅಂದರೆ ಏನೂ ಇಲ್ಲದ ಒಂದು ವ್ಯಾಕ್ಯೂಮ್. ಈ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ವ್ಯಾಕ್ಯೂಮ್ ಅಂತ. ಏನಿಲ್ಲದಾಗ ಇನ್ನೊಂದು ವಿಚಾರ ಬರುವಂಥದ್ದು ಸಹಜ. ಯಾವ ಪೊಲಿಟಿಕಲ್ ರೂಲ್ ಇಲ್ಲದಾಗ ಬೇರೆ ರಾಜ ಬಂದು ಆಳ್ತಾನೆ. ಧರ್ಮದ ವಿಷಯ ಒಂದು ನಂಬಿಕೆ ಇಲ್ಲದಾಗ ಬೇರೆ ಧರ್ಮ ಬಂದು ಆಳ್ತದೆ. ಇದೇ ರೀತಿ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲದಾಗ ಬೇರೆ ಸಂಸ್ಕೃತಿ ಬಂದು ಆಳ್ತದೆ. ಈಗ ಆಗಿರುವಂಥದ್ದು ಅಷ್ಟೇ, ಹೊರಗಿನ ಸಂಸ್ಕೃತಿ ಬಂದು ನಮ್ಮನ್ನು ಆಳುವಂಥದ್ದು. ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಹೇಳಿದರೆ, ನೆನಪಿನ ಶಕ್ತಿಯಿಂದ ನಮ್ಮ ಸಂಸ್ಕೃತಿಯಿಂದ ನಾವು ಏನನ್ನು ತಿಳ್ಕೊಳ್ಬೋದು ಅಂತ ನಾವು ತೀರ್ಮಾನ ಮಾಡಿಕೊಂಡು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿದರೆ ಇದು ನಮ್ಮ ಸಂಸ್ಕೃತಿ ಗಟ್ಟಿ ಆಗ್ತದೆ. ಇದು ಬೇರೆ ಬೇರೆ ಅವತಾರಗಳನ್ನು ಪಡ್ಕೊಂಡು ಹೋಗ್ಬೋದು, ಅದು ಬೇರೆ ವಿಷಯ. ಆದರೆ ಸಂಸ್ಕೃತಿ ಉಂಟಾ, ನೆನಪು ಉಂಟಾ, ಇದು ಮುಖ್ಯ. ಕಂಬಳ ಯಾಕೆ ಬೇಕು ಅಂತ ಕೇಳಿದರೆ ಅದು ನೆನಪು, ನಮ್ಮ ಸಂಸ್ಕೃತಿಯ ನೆನಪು, ಅದು ಮುಖ್ಯ. ಇದರಲ್ಲಿ ಮತ್ತೆ ಪೊಲಿಟಿಸೈಸ್ ಮಾಡಬಾರ್ದು. ಭಾರತದಲ್ಲಿ ಸಂಸ್ಕೃತಿ ಬಹಳಷ್ಟು ಚೆನ್ನಾಗಿ ಉಳ್ಕೊಂಡಿದೆ. ಬೇರೆ ಯಾವ ದೇಶದಲ್ಲೂ ಈ ರೀತಿ ಸಂಸ್ಕೃತಿ ಉಳ್ಕೊಂಡಿಲ್ಲ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ದಾಳಿಗಳಾಗಿವೆ. ಇದು ಯಾರನ್ನು ನೋವು ಮಾಡಲಿಕ್ಕೆ ಹೇಳುವಂಥದ್ದಲ್ಲ, ಇದು ವಾಸ್ತವ. ಸಾಕಷ್ಟು ದಾಳಿಗಳಾಗಿವೆ. ಈ ದಾಳಿಕೋರರು ಏರಿದ್ದಾರೆ, ಯಾರೇ ಇರಲಿ ಅವರು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕೆ? ಅವರ ಸಂಸ್ಕೃತಿಯನ್ನು ಮೇಲಿಡಲಿಕ್ಕೆ, ಆಳ್ವಿಕೆ ಮಾಡಲಿಕ್ಕೆ. ಬ್ರಿಟಿಷರು ಮಾಡಿದ್ದು ಅದೇ. That British civilization is more refined, more sophisticated, more cultured, more civilized than your Kambala or your Menteganji or your something else. ಹೀಗೆ ಹೇಳಿ ನಮಗೆ ಇಂಗ್ಲೀಷ್ ಎಜುಕೇಷನ್ನ ಮೂಲಕ ಇಂತಹ ವ್ಯಾಲ್ಯೂಸನ್ನು ಕೊಟ್ಟು, ಇಂಗ್ಲೀಷ್ ಎಜುಕೇಷನ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅದು ಬೇಕೇ, ಖಂಡಿತ ಬೇಕೇ. ಭೂಲೋಕಕ್ಕೆ ವಿಶುಡ್ ಸ್ಪಂದನ ಇರಲೇಬೇಕು ಭೂಲೋಕದ ಜೊತೆ, ಅದು ಬೇರೆ ವಿಷಯ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಗಟ್ಟಿತನ, ನಮ್ಮ ಮೂಲವನ್ನು ಮರಿಲೇಬಾರ್ದು. ಅನಿತಾ ರವಿಶಂಕರ್ ಅವರು ಆ್ಯನ್ಸೆಸ್ಟರ್ ವರ್ಷಿಪ್ ಹೇಳಿದರು. ಇದು ಪ್ರಿಮಿಟಿವ್ ಅಂತ ಹೇಳ್ತಿದ್ರು ಬ್ರಿಟಿಷರು. ಇದು ಪ್ರಿಮಿಟಿವ್, ಇದು ಸರಿಯಲ್ಲ, ಇದು ಎಲ್ಲ ಮೂಢನಂಬಿಕೆ ಅಲ್ಲ. ಇದು ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಇದನ್ನು ನಾವು ಯಂಗರ್ ಜನರೇಷನ್ಗೆ ಕ್ರಮೇಣ ತಿಳುವಳಿಕೆ, ಸಣ್ಣದಿಂದ ಈ ತಿಳುವಳಿಕೆಯನ್ನು ನಮ್ಮ ನಡತೆಯ ಮೂಲಕ, ನಮ್ಮ ಆಚರಣೆಯ ಮೂಲಕ, ನಮ್ಮ ಮಾತಿನ ಮೂಲಕ ಅವರನ್ನು ಕನ್ವಿನ್ಸ್ ಮಾಡಬೇಕು. ಇದು ಭಾಳ ಮುಖ್ಯ. ಯಾಕಂದರೆ ನಮ್ಮ ಸಂಸ್ಕೃತಿ ಉಳಿಯುವಂಥದ್ದು ಭಾಳ ಖಂಡಿತ ಭಾಳ ಮುಖ್ಯ. ಪಾಳೆ ಕೆತ್ತಿ ತಿನ್ನದೆ, ಅದು ಕುಡಿಯದೆ ನಾನು ತುಂಬ ಸಮಯ ಆಗಿತ್ತು. ಈ ವರ್ಷ ಸಿಕ್ಕಿತು, ತುಂಬ ಖುಷಿಯಾಯಿತು. ಸಣ್ಣದಿರುವಾಗ ನಾವು ಪಾಳೆ ಕೆತ್ತೆ ಕುಡಿತಾ ಇದ್ದದ್ದು, ನೀರಿನ ಬೆಲ್ಲ ಬರ್ತಿತ್ತಾಗ. ಹೀಗೆ ಒಂದು ಕೈಯಲ್ಲಿ ನೀರಿನ ಬೆಲ್ಲ ತುಂಬಿಸೋದು, ಇನ್ನೊಂದು ಕೈಯಲ್ಲಿ ಪಾಳೆ ಕೆತ್ತೆ ಕುಡಿಯೋದು, ನೀರಿನ ಬೆಲ್ಲ ನಕ್ಕುದು ಸಣ್ಣದಿರುವಾಗ. ಈ ನೆನಪುಗಳು ಬಂತು. ನೆನಪು ಬಹಳ ಮುಖ್ಯ. ಮೆಮರಿ, ಕಲ್ಚರಲ್ ಮೆಮರಿ ಬಹಳ ಮುಖ್ಯ. ಕಲ್ಚರಲ್ ಮೆಮರಿ ಇಲ್ಲದಿದ್ದರೆ ವ್ಯಾಕ್ಯೂಮ್ ವಿಲ್ ಬಿ ಫಿಲ್ಡ್ ಬೈ ಅನದರ್ ಕಲ್ಚರ್, ದಿಸ್ ಇಸ್ ಡೆಫಿನೆಟ್. ಹಾಗೆ ನಮ್ಮ ಕಲ್ಚರ್ ಇಲ್ಲಿ ಹೋಯಿತು ಅಂತ ಮತ್ತೆ ನಾವು ಹೇಳ್ಬೋದು. ಈಗ ಬರ್ಗರ್ ಬಂತು ಅಂತ ನಾವು ಹೇಳ್ಬೋದು. ಇದನ್ನು ತಡೆಗಟ್ಟುವುದು ಬರೇ ನೆನಪಿನ ಶಕ್ತಿ ಮತ್ತು ಆಚರಣೆಯ ಶಕ್ತಿ. ಆದ ಕಾರಣ ಇಲ್ಲಿ ಇವತ್ತು ರೋಟರಿ ಕ್ಲಬ್ ದೇರಳಕಟ್ಟೆಯವರು ಈ ಒಂದು ಆಟಿಡೊಂಜಿ ಕೂಟ ಮಾಡಿದ್ದು ಬಹಳ ಒಂದು ವಿಶೇಷ. ಇದು ಕೂಡ ಒಂದು ಸಂಸ್ಕೃತಿಯೇ. ರೋಟರಿ ಕ್ಲಬ್ ದೇರಳಕಟ್ಟೆಯಲ್ಲಿ ಇದು ಒಂದು ಸಂಸ್ಕೃತಿಯೇ. ಈ ಥರದ ಆಚರಣೆ ಒಂದು ಸಂಸ್ಕೃತಿ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಇಂತಹ ಸಂಸ್ಕೃತಿ ಇನ್ನು ಮುಂದುವರಿಲಿ, ನಮ್ಮ ಸಂಸ್ಕೃತಿ ಗಟ್ಟಿಯಾಗಲಿ. ಭಾರತವು ಒಂದು ರಾಷ್ಟ್ರವಾಗಿ, ಒಂದು ದೇಶವಾಗಿ, ಒಂದು ರಾಷ್ಟ್ರವಾಗಿ ಗಟ್ಟಿಯಾಗಿ ಎದುರು ನಿಂತು ಈಗಾಗಲೇ ನಿಂತಿದೆ. ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನನಗೆ ತಮಿಳ್ನಾಡು ಆಟದ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದರೆ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಆಟಿಗೀಟಿ ಎಲ್ಲ ಏನೂ ಇಲ್ಲ. ಸರಿಯಾಗಿ ಹೋಟ್ಲಿಗೆ ಹೋಗಿ ತಿನ್ನೋದು ಬರೋದು. ಇಲ್ಲಿ ಬಂದ ಮೇಲೇ ಈ ಥರ ಒಂದು ಪ್ರೋಗ್ರಾಮ್ ಇದೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಇದೊಂದು ಒಳ್ಳೆ ಪ್ರೋಗ್ರಾಮ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶಸ್, ಬೇರೆ ಬೇರೆ ಡಿಶಸ್ ಎಲ್ಲ ನಮಗೆ ಸಿಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಕ್ಯೂಸಿನ್ಸ್, ಬೇರೆ ಒಂದು ಪ್ರಾಂತದ ಊಟ, ಅದರ ಕಲ್ಚರ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಇಷ್ಟವರೆಗೂ ನಾವು ತಮಿಳ್ನಾಡಲ್ಲಿ ಆಟಿ ಅಂದರೆ ಆಡಿ, ಐ ಥಿಂಕ್ ಐ ಆಮ್ ಶ್ಯೂರ್ ದಟ್ ಈಸ್ ಆಡಿ ತಳ್ಳುಬಡಿ, ದಟ್ ಈಸ್ ದ ಡಿಸ್ಕೌಂಟ್ ಸೇಲ್. That's what we know about it. And beyond that, I have no clue about this thing in Tamil Nadu. But ಇಲ್ಲಿ ಬಂದ ಮೇಲೆ ಇಂಥ ಒಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋದು 2-3 ಸಲ ನಾವು ಮಾಡಿದ್ದೀವಿ. ಇವಾಗ ಅದರಲ್ಲಿ ಒಳ್ಳೆ ಊಟ ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶಸ್ ವಿಚ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ನಮ್ಮ ಊಟಕ್ಕೆ ಮೆಡಿಕಲ್ ಆಗಿ ನೋಡಿದರೆ ಯು ನೀಡ್ ಲಾಟ್ ಆಫ್ ಪ್ಲಾಂಟ್ ಬೇಸ್ಡ್ ಡಯಟ್, ಮೀನ್ಸ್ ಆಹಾರ ಗಿಡಮೂಲಿಕೆಗಿಂದ ಬರೋದು ಒಳ್ಳೇದಂತ.
ಅದು ತೊಗೊಂಡ್ರೆ ನಿಮಗೆ ಡಯಾಬಿಟೀಸ್, ಹೈಪರ್ಟೆನ್ಷನ್ ಎಲ್ಲ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಆ ಪ್ರಕಾರ ನೋಡಿದರೆ ನಿಮಗೆ ಇಂಥ ಒಂದು ಡಯಟ್ ಇಸ್ ವೆರಿ ಗುಡ್ ರಾದರ್ ದೆನ್ ನಾನ್ ವೆಜಿಟೇರಿಯನ್ ತಿನ್ನಬಾರ್ದು ಅಂತೇನಿಲ್ಲ, ಆದರೆ ಪ್ಲಾಂಟ್ ಬೇಸ್ಡ್ ಡಯಟ್ಸ್, ವೆಜಿಟೇರಿಯನಿಸಮ್ ಈಸ್ ಸ್ಲೈಟ್ಲಿ ಬೆಟರ್ ಇನ್ ಸಮ್ ಆಸ್ಪೆಕ್ಟ್ಸ್. ಅದಕ್ಕೋಸ್ಕರ ಇಂಥ ಒಂದು ಪ್ರೋಗ್ರಾಮ್ ನಾವು ಮಾಡೋದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಎ ವೆರಿ ಗುಡ್ ಫ್ಯಾಮಿಲಿ ಗೆಟ್ ಟುಗೆದರ್. ಅದು ನಮಗೆಲ್ಲರಿಗೂ ಒಂಥರ ಸೊಸೈಟಿ ಜೊತೆ ಮಿಕ್ಸ್ ಮಾಡಿ, ಎಲ್ಲರ ಜೊತೆ ಮಿಕ್ಸ್ ಮಾಡಿ ನಾವೆಲ್ಲ ಒಂದು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡ್ತೀವಿ. ಅದು ಇಟ್ಸ್ ಮೆಂಟಲ್ ಹೆಲ್ತ್ ಆಲ್ಸೋ ವಿಲ್ ಇಂಪ್ರೂವ್. ಅದರಿಂದ ಐ ಆಮ್ ವೆರಿ ಹ್ಯಾಪಿ ದಟ್ ಇಂಥ ಒಂದು ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಅವರ್ ರೊಟೇರಿಯನ್ ಪ್ರೆಸಿಡೆಂಟ್, ಸೆಕ್ರೆಟರಿ ಆ್ಯಂಡ್ ಆಲ್ ಅವರ್ ರೊಟೇರಿಯನ್ ಮೆಂಬರ್ಸ್. ಆ್ಯಂಡ್ ದಿಸ್ ಇಸ್ ದ ಫ್ಯೂ ವರ್ಡ್ಸ್. ಇದು ಸ್ವಲ್ಪ ತಿಳುವಳಿಕೆ ಮಾತ್ರ ನಂಗೆ ಗೊತ್ತಿದೆ. ಅದರಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ತಿಂಗಳು ನಡೆದಂಥ ಭಾಳ ಮುಖ್ಯವಾದ 3 ಕಾರ್ಯಕ್ರಮಗಳು ಪ್ರಾಜೆಕ್ಟ್ ವರ್ಕ್. ಒಂದನೇದಾಗಿ ನಮ್ಮ ಸೀತಾಲಕ್ಷ್ಮಿ ಮೇಡಮ್ 40 ಸ್ಕೂಲ್ ಬ್ಯಾಗ್ ನಮ್ಮ ಮಲಾರ್ ಶಾಲೆಗೆ ಕೊಟ್ಟಿದ್ದಾರೆ. ಎರಡನೇದಾಗಿ ನಾವು 8 ಮಕ್ಕಳನ್ನು ಇದೇ ವೇದಿಕೆಯಲ್ಲಿ ಅವರ ಸ್ಕಾಲರ್ಶಿಪ್ಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ. ಮತ್ತು ಮೂರನೇದಾಗಿ ಉಳ್ಳಾಲಬೈಲಿನಲ್ಲಿ ವನಸಿರಿ ಪ್ರೋಗ್ರಾಮ್, ಗಿಡ ನೆಡುವ ಕಾರ್ಯಕ್ರಮ. ಮತ್ತು 4ನೇ ಕಾರ್ಯಕ್ರಮ ಒಂದು 60 ಗೋಣಿ ಸಿಮೆಂಟನ್ನು ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ನಮ್ಮ ಬಗಂಬಿಲದ ಹತ್ತಿರ. ಅದನ್ನು ನಮ್ಮ ಪುರುಷೋತ್ತಮ ಮಂಚನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ಅವರಿಗೆ ಅಸೈಗೊಳ್ಳಿಯಲ್ಲಿ ಒಂದು ಮುರಿದು ಬಿದ್ದ ಮನೆಗೆ ಅದನ್ನು ಕನ್ಸ್ಟ್ರಕ್ಷನ್ಗೆ ಒಂದು 60 ಗೋಣಿ ಸಿಮೆಂಟನ್ನು ನಮ್ಮ ಪುರುಷೋತ್ತಮರ ನೇತೃತ್ವ ವಹಿಸಿ ಮಾಡಿದ್ದಾರೆ. ಅವರಿಗೆ ದೇರ್ಲಕಟ್ಟೆ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ಮುಂದಕ್ಕೆ ನಾಡ್ದು 13-14ಕ್ಕೆ ಪುತ್ತೂರಿನಲ್ಲಿ ಮೆಂಬರ್ಶಿಪ್ ಸೆಮಿನಾರ್ ನಡೆಯಲಿದ್ದು, ಇದರಲ್ಲಿ ನಾನು ಮತ್ತೆ ಪ್ರೆಸಿಡೆಂಟ್ ಅವರು ಹೋಗ್ತಾ ಇದ್ದೇವೆ. ಇನ್ನು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಲು ಇಚ್ಛಿಸುವವರು ಮಾಡ್ಬೋದು. 1,800 ರೂಪಾಯಿ 2 ದಿವಸದ ಕಾರ್ಯಕ್ರಮ. ಶನಿವಾರ ಮಧ್ಯಾಹ್ನ ಹೋಗಿ ಸಂಡೇ ಮಧ್ಯಾಹ್ನವರೆಗೆ ನಡೆಯುತ್ತದೆ. ಊಟ ಉಪಚಾರ ಎಲ್ಲ ಸೇರಿ 1,800 ರೂಪಾಯಿ. ಮತ್ತು 12 ತಾರೀಕಿಗೆ ಒಂದು ರೋಟ್ರಿ ವಾಹಿನಿ ಅಂತ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಬಗ್ಗೆ ಒಂದು 15 ನಿಮಿಷದೊಂದು ಪ್ರೋಗ್ರಾಮ್ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು ನಮ್ಮ ಸೀತಾಲಕ್ಷ್ಮಿ ಮೇಡಮ್ ಅವರ ನೇತೃತ್ವ ವಹಿಸಿಕೊಂಡು ಮಾಡಲಿದ್ದಾರೆ. ಅದರ ನಂತರ ಇಂಟ್ರಾಕ್ಟ್ ಕ್ಲಬ್ಬಿನ ಇನ್ಸ್ಟಾಲೇಷನ್ ಒಂದು ನಮ್ಮ ವಿದ್ಯಾರತ್ನ ಶಾಲೆಯಲ್ಲಿ ಬರುವ ವಾರ ನಡೆಯಲಿದ್ದು, ಮತ್ತೊಂದು ರಾಮಕೃಷ್ಣ ಹರೇಕಲ ಶಾಲೆ, ಮತ್ತು 300 ಶಾಲೆಯಲ್ಲಿ ಬಬ್ಬುಕಟ್ಟೆ ಮತ್ತು 300 ಶಾಲೆ, ಈ 4 ಶಾಲೆಯಲ್ಲಿ ಇಂಟ್ರಾಕ್ಟ್ ಕ್ಲಬ್ಬಿನ ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಆದಷ್ಟು ಭಾಗವಹಿಸಬೇಕು. ಮತ್ತು 4 ತಾರೀಕು ಸೆಪ್ಟೆಂಬರ್ 4ಕ್ಕೆ ಬಹಳ ಇಂಪಾರ್ಟೆಂಟ್ ದಿನ. ರೋಟರಿ ಕ್ಲಬ್ ದೇರ್ಲಕಟ್ಟೆಯಲ್ಲಿ ಗವರ್ನರ್ ವಿಸಿಟ್ ಮಾಡುವಂಥ ಕಾರ್ಯಕ್ರಮ ಇದ್ದು, ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಅಂದಗೊಳಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. Rotarian Dr. Anant John Srihari, son of Rotarian Dr. Anant, celebrated his birthday on 2nd August. Rotarian Lata celebrated her birthday on 2nd August. And Suprita, wife of Rotarian Vinay, celebrated her birthday on 5th August. Anand Prapti, daughter of Rotarian Girish Alva, celebrates her birthday on 15th August. John Yogi, son of Rotarian Dr. Anant, celebrates his birthday on 17th August. Anand Prasansha Rai, daughter of Rotarian Prafulla Rai, celebrates her birthday on 31st August. Thank you. ರೊಟೇರಿಯನ್ ಪಿ ಡಿ ಶೆಟ್ಟಿ ಅವರು ಭಾಳಷ್ಟು ಈ ರೋಟರಿ ಕ್ಲಬ್ನಲ್ಲಿ ಕೆಲಸ ಮಾಡಿದವರು ಮತ್ತು ಸ್ವಲ್ಪ ಎಲ್ಲ ಅನುಭವ ಕೂಡ ತುಂಬ ಇದೆ. ಅವರನ್ನು ನಮ್ಮ ಅಧ್ಯಕ್ಷರು ಹೇಳಿದಂತೆ ನೆಕ್ಸ್ಟಿಗೆ ಅಸಿಸ್ಟೆಂಟ್ ಗವರ್ನರ್ ಆಗಿ ಮಾಡ್ಬೋದು ಅಂತ ನಾನು ಅವರ ಹೆಸರನ್ನು ಸೂಚನೆ ಮಾಡ್ತೀನಿ. 23-24 ರೊಟೇರಿಯನ್ ಕೇಶವ್ HR ಮೈಸೂರಿನಿಂದ ಅವರ ಗವರ್ನರ್, ನಮ್ಮ HR ರಂಗನಾಥ್ ಅವರ ಬ್ರದರ್ ಅವರು ಪಬ್ಲಿಕ್ TV. ಸೊ ಅವರ ನೇತೃತ್ವದಲ್ಲಿ ಜಿಲ್ಲೆ ಮುಂದುವರಿಲಿದೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ದೇರ್ಲಕಟ್ಟೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಗವರ್ನರ್
ನಮ್ಮ ಕ್ಲಬ್ನಿಂದ ಆಗಬೇಕು ಎಂಬುದಾಗಿ 2016ಕ್ಕೆ ನಮಗೆ ಅವಕಾಶ ಬಂದಿತ್ತು. ಆಗ ನಾನಾಗಿದ್ದೆ. ಅದು ನಮ್ಮ ರವೀಂದ್ರ ಶೆಟ್ಟಿ ಅವರು ಒಪ್ಪದ ಕಾರಣ ಒಂದು ಅರ್ಜೆಂಟಾಗಿ ನನ್ನನ್ನು ಮಾಡಿದರು ಆಗ. ಸೊ ಈಗ ಮುಂದಿನ ಅವಕಾಶ ನಮಗೆ 2022ಕ್ಕೆ 7 ವರ್ಷದ ನಂತರ ಸಿಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ರೊಟೇರಿಯನ್ PD ಶೆಟ್ಟಿ ನಮ್ಮ ದೇರ್ಲಕಟ್ಟೆ ರೋಟರಿ ಕ್ಲಬ್ನಿಂದ ಅವಿರೋಧವಾಗಿ ಎಲ್ಲರ ಒಂದು ಹಿರಿಯರ ಆಶೀರ್ವಾದದಿಂದ ಅವರನ್ನು ಆಯ್ಕೆ ಮಾಡಿದ್ದೀರಿ. ಅವರಿಗೆ ನಮ್ಮ ರೋಟರಿ ಜಿಲ್ಲೆ 3181 ಪರವಾಗಿ ಅಭಿನಂದನೆಯನ್ನು ಕೋರಿಸಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು. ಅಂಚಾದೆ ಮಾತೆಲ್ಲ ಹೆಚ್ಚಿನಕಲು ನಮ್ಮ ತುಳುತ್ತ ಈ ಆಟಿದ ಒಂಜಿ ಪೆರ್ಮೆ ಬಂಡ ಅವು ಆಟಿಕಲೆಂಜಿ ಈ ಆಟಿಕಲೆಂಜಾಗಿ ಎಂಚಿನ ಕೊರ್ಪುಣಿ ಬಂಡಲ ಎಂಕಲ ಗೊತ್ತಿಜ್ಜಂಡು ಆಟಿಕಲೆಂಜಿ ನಲಿಪಿನಕಲನೆ ಒಂಜಿ ಲಿಸ್ಟ್ಗೆ ಎಂಡೆ ಫೋನ್ ಮಾಡ್ದು ಐಕೆ ಬಂಡಿರಿ ಈ ಆಟಿದ ತಿಂಗಳು ಎಂಕಡೆ PD ಶೆಟ್ರು ಬಂದ್ಲಕನೆ ಯಾನೆ ಭಾಷಣ ಮಲ್ಪ ಟೈಮ್ ಆತು ಅಂಡಲ್ಲ ಯಾನೊಂಜಿ ಈ ನೇಕಿ ಅನ್ನು ಪನ್ಪುನಿ ಆಟಿಕಲೆಂಜಿ ಪನ್ಪುನ ನಮ್ಮ ಆಟಿದ ಊರುಡು ಆಟಿದ ತಿಂಗಳು ಬಾರಿ ಈ ಜ್ವರ ರೋಗ ರುಜನೆ ಬರ್ಪುಣಕ್ಕೆ ಆಟಿಡಿ ಮಾರಿ ಗಿಡ ಅವ್ರನ್ನ ಅಂದು ದುಂಬುದಾಕಲ್ನ ಒಂಜಿ ನಮ್ಮ ಹಿರಿಯಾಕಲ್ನ ಎತ್ತುಂಡು ಈ ಆಟಿದ ತಿಂಗಳು ನಮ್ಮ ಆಹಾರ ಬಂಡನೆಂಚಿನ ಪಂಡ ತಿಮರದ ಚಟ್ನಿ, ನೆಕ್ಕರದ ಕೊರತೆ ಚಟ್ನಿ, ಗೋಲಿದ ಕೊರತೆ ಚಟ್ನಿ, ಅರ್ತಿದ ಚಟ್ನಿ, ನಮ್ಮ ಅರೆಗೊಲಡು ಲಾಸ್ಟ್ಗೆ ಕೃಷಿಕೇರಿ ಮಲ್ತನಂಚಿನ ಈ ತೌತ್ಯ ಕೊಯ್ದ ಏನಿರ್ದು ಬೊಕ್ಕ ಎಲ್ಲಿಯ ಮುಡಿ ದಿಕ್ಕೊಂಡು ಈ ಮುಡಿನ ನಮ್ಮ ನೀಡಬಾರ್ದು ಅಂತ ಐತೊಟ್ಟಿಗೆ ಕುಕ್ಕುದ ಮುಡಿ ನೀಡಬಾರ್ದು ಅಂತ ಐತೊಟ್ಟಿಗೆ ಉಪ್ಪಟ್ಟು ಬಚ್ಚಿಲ ಪಾಟ್ನಂಚಿನ ರೆಚ್ಚನ್ನು ನೀಡಬಾರ್ದು ಅಂತ ಈ ಮಾತ ಕಜಿಪು ನಂಕವು ಆಟಿಡೆ ಹೆಚ್ಚ ಕಜಿಪುಂಡ ಈ ನಮ್ಮ ಲಾಸ್ಟ್ ಸುಗ್ಗಿ ಪಕ್ಕುಡು ಕೊಯ್ನಂಚಿನ ಈ ತೌತ್ಯನು ಇಲ್ಲದ ಮಾಡಿಗೆ ಒಲಿತ ನೇಲ್ಪದ ಕಟ್ಟದೀವ ಅಂತ ಐನೆ ಈ ಆಟಿಡಿ ದೆತ್ತದೆ ಪೆಲತರಿ ನಮ್ಮ ಬೆಂದಿರ್ದ ನೇತ ಕೋನೆಡಿ ಅತ್ತಂಡ ಕಿದೆಟ್ಟು ಮಣ್ಣು ಮೊರೆತದ ಮೂಲೆರ್ದೀವ ಅಂತ ಇಂಚಿನ ಮಾತ ನೆಟ್ಟು ಈ ಪೆಲತ್ತರೆಲ್ಲ ತೌತ್ಯಲ್ಲ ಭಾರಿ ಮೋಕೆದ ಕಜಿಪು ಆ ಸಮಯದವು ಇಂಚಿನ ಮಾತ ಕಜಿಪಿದಿನಂತ ಆ ಕಾಲೋಡು ಈ ಆಟಿಕಡೆಂಜಿ ಬತ್ತನ ನಮ್ಮ ಒಂಜಿ ತಡ್ಪೆದ ಕೊಡಿಟ್ಟು ಒಂಜಿ ಸೇರಾರಿ ಒಂಜಿ ತಾರಾಯಿ ಐನು ಬಚ್ಚಿರೆ ಒಂಜಿ ಬಜ್ಜೆಯಿ ಪುಲಿ ಮುಂಚಿ ಉಪ್ಪು ಪೆಲತಾರಿ ಒಂಜಿ ತುಂಡು ಮಜ್ಜಿ ದೀದಿ ಇಂದು ನೀವು ನಮ್ಮ ಆಟಿಕಡೆಂಜಾಗಿ ಕೊರ್ಪುನ ಅಂಚಿನ ಒಂಜಿ ಸನ್ಮಾನ ಅವಾಗ ಪಣ ಉಜ್ಜಾಂಡು ದುಂಬುದ ಕಾಲಡು ನಂಗೆ ಬಡೆಪತ್ತ ಕಾಲಡು ಪಣ ಉಜ್ಜಾಂಡು ಐಕೆ ಈ ಮುಖಾಂತರ ನಮ್ಮ ಹಿರಿಯಾಕುಲು ನೇನು ಸಂದ ಅಂತೇರಿ ಆಟಿಕಲೆಂಜಾಗಿ ಐಕೆ ಮಾಡದೆ ಅವೇ ಆಟಿಕಲೆಂಜನ ಎಂಕುಲೆಲ್ಲಂಜಿ ಒಂಜಿ ಅಕ್ಕಲ್ನ ಸಂಪ್ರದಾಯ ಪ್ರಕಾರನೇ ಲೆತ್ತದು ಅಕ್ಕಲೇನಂಜಿ ಮನವಿ ಮಂತ್ರಿನಿಗೆ ಬರ್ಪವಂತೇರಿ ಕಾಸಿ ಎತ್ತು ಬಣ್ಣಗ ಅಕ್ಕಲು ಬಂಡೇರಿ ಕಾಸು ಮಾತ್ರ ಐಕೆ ಲೆಕ್ಕಜ್ಜಿ ಅವನಿಕ್ಕಲು ಕೊರ್ನ ದುಂಬದ ಕಾಲಡು ಕಾಸು ಇಜ್ಜಾಣದು ಅಂಚದು ಮಾತೆಲ್ಲ ನಮ್ಮ ರೋಟರಿ ಕ್ಲಬ್ದ ಎನ್ನ ಕುಟುಂಬದ ಬಂಧುನ ಮಾತೆಲ್ಲ ಬರ್ತದೆ ಐಕೆ ನಿಖಲು ಸೇರೊಂದು ಐನು ಪೊರ್ಲು ಮಲ್ತು ಕೊರಡೊಂದು ನಿಖಲ ಕುಡೋರ ಯಾನ ವಿನಂತಿ ಮಲ್ತೊಂದು ಎನ್ನ ಪಾತೆರಗು ಅವಕಾಶ ಕೊರ ನಂಚಿನ ರೋಟರಿ ಕ್ಲಬ್ದ ಅಧ್ಯಕ್ಷರಿಗಳ ಸರ್ವ ಸದಸ್ಯರಿಗಳ ಉಡಾಲ್ ದಿಂಜಿ ಸೊಲ್ಮೆ ಸಂದ ಒಂದಲ್ಲಿ ಆಲ್ ದ ರೊಟೇರಿಯನ್ಸ್ ಇನ್ ದ ಫ್ರಂಟ್ ಆ್ಯಂಡ್ಸ್ ಆ್ಯನೆಟ್ಸ್ ಎಲ್ಲರಿಗೂ ಈ ಒಂದು ಒಳ್ಳೆ ಪ್ರೋಗ್ರಾಮಿಗೆ ತಾವೆಲ್ಲ ಬಂದಿದ್ದೀರಾ. ಪ್ರೋಗ್ರಾಮನ್ನು ಚೆನ್ನಾಗಿ ಮಾಡೋಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀರಾ. ತಮಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತು ಈ ಪ್ರೋಗ್ರಾಮನ್ನು ಈ ಊಟನ ಆರ್ಗನೈಸ್ ಮಾಡೋರು ಕೇಟ್ರರ್ಗೂ ಅವ್ರ ಹೆಸರು ಐ ಥಿಂಕ್ ರವಿ ಅವ್ರಿಗೂ ಧನ್ಯವಾದ ಹೇಳ್ತಾ ಅಟ್ ದ ಸೇಮ್ ಟೈಮ್ ವಿಜುವಲ್ ಮೀಡಿಯಾ ನಮ್ಮ ಫ್ರೆಂಡ್ಸ್ ಇವರು ಇದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಯಾರ್ಯಾರು ನಮಗೆ ಸಹಕಾರ ಮಾಡಿದರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಧನ್ಯವಾದ ಪ್ರೋಗ್ರಾಮ್